ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿಗೊಂಡ ಹುಲ್ಲಾಲ ಸೈಯದ್ ಮದನಿಲ್ ಶರೀಫುಲ್ ಸೈಯದ್ ಮದನಿ ಕದ್ದಸಲ್ಲಾಹು ತಾಲಾ ಸರ್ವುಲ್ ಅಜೀಜ್ ಅವರ ಈ ಉರೂಸು ನೇರ್ಚೆ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ BJP ಮೈನಾರಿಟಿ ಮೋರ್ಚಾದ ಅಧ್ಯಕ್ಷರು ನಾವು ಕೇವಲ ಎಲ್ಲರೂ ಬರುವ ಖಾಲಿ ಹಾಗೆ ಬರುವುದಿಲ್ಲ, ನಾವು ಏನಾದರೂ ಒಂದು ಕಾಣಿಕೆಯನ್ನು ತಗೊಂಡು ಹೋಗಬೇಕು ಎಂಬ ಒತ್ತಡದಲ್ಲಿ ನಮಗೆ ಒಂದು ಒಳ್ಳೆಯ ಸವಲತ್ತುಗಳನ್ನು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಅಲಾ ಆಲಿ ಸಯ್ಯಿದಿನಾ ಮೌಲಾನಾ ಮುಹಮ್ಮದ್ ಸಲಾತನ್ ತುರ್ದೀಕ ವ ತುರ್ದೀಹಿ ವ ತರ್ಲಾ ಬಿಹಾ ಅನ್ನಾ ಯಾ ರಹ್ಮರ್ റഹീമീൻ. റഹ്മാനായ അല്ലാഹുവേ, പടച്ചവനെ, ഒരുപാട് മാരകമായ രോഗങ്ങൾ, കൊറോണ രോഗങ്ങൾ, ഒരുപാട് സൂക്കേട് റഹ്മാനായ അല്ലാഹുവേ ഭൂമി ലോകത്ത് മുഴുവനും നിലനിൽക്കുന്നുണ്ട് റഹ്മാനേൻ. അതിൽ നിന്ന് എല്ലാ ഹിന്ദുക്കൾ, മുസ്ലിമീങ്ങൾ, ക്രിസ്ത്യാനികൾ, ചെറിയ പിഞ്ചോമന മക്കൾ, പെണ്ണുങ്ങൾ, ആണുങ്ങൾ എല്ലാവരെയും നീ രക്ഷപ്പെടുത്തണം റഹ്മാനേൻ, രക്ഷപ്പെടുത്തണം റഹ്മാനേ, രക്ഷപ്പെടുത്തണം റഹ്മാനേൻ. എല്ലാ പകർച്ചവ്യാധികളിൽ നിന്നും മാരകമായ രോഗങ്ങളിൽ നിന്നും വലിയ വലിയ സൂക്കേടുകളിൽ നിന്നും ഹിന്ദുക്കൾ, മുസ്ലിമീങ്ങൾ, ക്രിസ്ത്യാനികൾ, ചെറിയവർ, വലിയവർ, രാഷ്ട്രത്തിൽ നിലനിൽക്കുന്നവർ, വലിയ വലിയ മന്ത്രിമാർ, എൽമല്ലമാർ എല്ലാവരെയും നീ കാക്കണം റഹ്മാനെ, കാക്കണം റഹ്മാനെ. ഞങ്ങൾക്കെല്ലാവർക്കും അനുകൂലമാക്കപ്പെട്ട ഒരു നിയമങ്ങൾ ഈ ഭൂമി ലോകത്ത് ഇന്ന് നിലനിർത്തണം റഹ്മാനെ. ഫضل ഒരുപാട് കാര്യങ്ങൾ പറഞ്ഞ ഓരോ വാക്കുകളും മുത്തുകളാണ്. അതുകൊണ്ട് എന്താക്കുന്നത്, എല്ലാ കാര്യത്തിനും അവർക്ക് വേണ്ടിയുള്ള എല്ലാ സഹായ സഹകരണങ്ങളും ചെയ്തു കൊടുത്തുകൊണ്ട് എല്ലാവരെയും നീ വിജയിപ്പിക്കണം റഹ്മാനെ, വിജയിപ്പിക്കണം റഹ്മാനേൻ. എല്ലാ സ്ഥലത്തും നീ ഹൈർ ചെയ്യണം റഹ്മാനേൻ. ഞങ്ങൾ ചെയ്യുന്ന എല്ലാ പ്രവർത്തനങ്ങളും നീ നന്നാക്കണം റഹ്മാനേൻ. റബ്ബനാ ആതിനാ ഫിദ് ദുനിയാ ഹസനah. ಉದ್ದೇಶಿಸಿ ನಮ್ಮ ಸತೀಶ್ ಕುಂಪಳ ಅವರು ಒಂದೆರಡನ್ನು ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮತ್ತೆ ನಿಗಮದ ಅಧ್ಯಕ್ಷರು ಮತ್ತೆ ಎಲ್ಲ ಬೇರೆ ಬೇರೆ ಜವಾಬ್ದಾರಿಯನ್ನು ತಗೊಂಡಂಥವರು ನಮ್ಮ ಉಳ್ಳಾಲ ಕ್ಷೇತ್ರಕ್ಕೆ ನಿರಂತರವಾಗಿ ಒಂದು ಸಲ ರಾಜ್ಯಾಧ್ಯಕ್ಷರು ನಮ್ಮ ಸಲಾಂ ಸಾಹೇಬರು ಯಾವಾಗ ಒಂದ್ಸಲ ಉಳ್ಳಾಲಕ್ಕೆ ಬಂದ್ರೆ ಅವರಿಗೆ ಮತ್ತೆ ಮತ್ತೆ ಉಳ್ಳಾಲಕ್ಕೆ ಬರುವಂತ ಮನಸ್ಸಾಗಿದೆ. ಅದು ನಮ್ಮ ಉಳ್ಳಾಲ ಕ್ಷೇತ್ರದ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ತುಂಬ ಜನ ನಾಯಕರಿದ್ದಾರೆ. ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನೀವು ಹೇಳಿದಾಗೆ ಎಲ್ರಿಗೂ ನೋಡಿ, ಅವರಿಗೆ ಮಾಲೆ ಹಾಕಿ ಅವರಾದರೂ ನಿಗಮದ ಅಧ್ಯಕ್ಷರು. ನಮ್ಮ ಈ ಒಂದು ಉಳ್ಳಾಲ ಭಾಗದಲ್ಲಿ ಈಗ ಫಜಲ್ ಹಸೈನಿ ಅವರು ಮಾತಾಡುವಾಗ ತುಂಬ ಒಂದು ನಿರಾಶಾದಾಯಕವಾಗಿ ಮಾತಾಡಿದರು. ಇಡೀ ರಾಷ್ಟ್ರದಲ್ಲಿ BJPಯ ಯಾರು ಕೂಡ ನಾವು ಸಂತೋಷ ಪಡಬೇಕು. ಯಾಕೆಂದರೆ ಯಾರು ಕೂಡ ಸಣ್ಣ ಸಣ್ಣ ನಮ್ಮ ಕೆಲವೊಂದು ವಿಚಾರಗಳಲ್ಲಿ, ಸಿದ್ಧಾಂತಗಳಲ್ಲಿ ವ್ಯತ್ಯಾಸ ಇದ್ದಿರ್ಬೋದು. ಆದರೆ ಸರ್ಕಾರ, BJP ಸರ್ಕಾರ ಆಡಳಿತ ಮಾಡುವ ಯಾರಿಗೂ ಏನು ತೊಂದರೆ ಇಲ್ಲ. ಎಲ್ರಿಗೂ BJP ಸರ್ಕಾರ ಎಲ್ರಿಗೂ ಒಳ್ಳೆಯದನ್ನೇ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಹಾಗಿರುವಾಗ ಈ BJP ಸರ್ಕಾರ ಬಂದ ನಂತರ, BJP ಸರ್ಕಾರ ಇರುವ ಸಂದರ್ಭದಲ್ಲಿ ಸರ್ಕಾರದ ಸವಲತ್ತನ್ನು ಯಾರು ನಿಮ್ಮ ಮುಸ್ಲಿಂ ಸಮುದಾಯಕ್ಕೆ ಅಥವಾ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯಾರು ಮುಟ್ಟಿಸ್ಬೇಕಂತ ಹೇಳಿದ್ರೆ ಅದಕ್ಕೆ ಕೊಟ್ಟ ಜವಾಬ್ದಾರಿ ಅವರು ಮುಟ್ಟಿಸ್ಬೇಕು. ನನಗೆ ಅನಿಸ್ತದೆ ಆ ಕಾರಣಕ್ಕೋಸ್ಕರ ತುಂಬ ಜವಾಬ್ದಾರಿಯುತ ಇಬ್ಬರು ನಾಯಕರು ನಮಗೆ ಅವರದ್ದು ಹಜ್ ಕಮಿಟಿ ಚೇರ್ಮನ್ ಇದ್ದಾರೆ, ನಮ್ಮ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಒಂದು 3 ಜನ, ಅವರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ಒಂದು ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟಿದ್ದಾರೆ. ಅವರು ಇಡೀ ರಾಜ್ಯದಲ್ಲಿ ತಿರುಗ್ತಾರೆ. ಅವರದ್ದು ಶಿಕ್ಷಣ ಸಂಸ್ಥೆ ಮಾತ್ರ ಇಲ್ಲಿ ಇರುತ್ತೆ, ಆದರೆ ಇಡೀ ರಾಜ್ಯದಲ್ಲಿ ತಿರುಗ್ತಾ ಅವರು ಕೆಲಸ ಮಾಡ್ತಾ ಇರ್ತಾರೆ. ಸಲಾಂ ಸಾಹೇಬರು ಅಧ್ಯಕ್ಷರಾದ ನಂತರ ಒಂದು ಹೊಸತನ ಮೊದಲೇ ಬಂದಿದೆ ಅಲ್ವಾ? ಅದಕ್ಕೆ ಕಾರಣ ಮಾತ್ರ, ಈ ಭಾಗಕ್ಕೆ ಕಾರಣ ಮಾತ್ರ ಸಿರಾಜ್ ಅವರು ಅಲ್ಪಸಂಖ್ಯಾತ ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಅವರನ್ನು ನಿರ್ದೇಶಕ ಅಂತ ಮಾಡಿದ ನಿಮಗೆ ಸಲ್ಲಬೇಕಾದ್ರು. ಯಾಕೆಂದರೆ ಪ್ರಾರಂಭದಲ್ಲಿ ಎಲ್ಲರ ಮನಸ್ಸಲ್ಲಿತ್ತು, ಈ ನಿರ್ದೇಶಕ ಏನಪ್ಪ, ಇವರ ಹತ್ರ ಏನಾಗ್ಲಿಕ್ಕೆ ಉಂಟು, ಈ ಅಲ್ಪಸಂಖ್ಯಾತ ಬೋರ್ಡ್ ನಿರ್ದೇಶಕ ಅಂದರೆ ಏನು ಮಾಡ್ತಾರೆ. ಆದರೆ ಇಡೀ ಜಿಲ್ಲೆಯಲ್ಲಿ ಸಿರಾಜ್ ನಿಮ್ಮ ಪಠಾಣ್ ಅವರ ಅಧ್ಯಕ್ಷರ ಒಂದು ಸಹಕಾರದಿಂದ ಇಡೀ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು ಮತ್ತು ಅಲ್ಪಸಂಖ್ಯಾತ ಒಂದು ಮೋರ್ಚಾವನ್ನು ಯಶಸ್ವಿಯಾಗಿ ಮಾಡಬಹುದು ಮತ್ತು ನಿಮ್ಮನ್ನು ಯಾವ ರೀತಿ ಜಿಲ್ಲೆಯಲ್ಲಿ ಕೋಆರ್ಡಿನೇಷನ್ ಮಾಡುವುದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಅಧ್ಯಕ್ಷರು ಸಲಾಂ ಸಾಹೇಬರು ಒಂದು ಮಾತನ್ನು ನನಗೆ ಬೆಂಗಳೂರಲ್ಲಿ ಸಿಕ್ಕಿದಾಗ ಹೇಳಿದರು, ಮುಂದಿನ ದಿನದಲ್ಲಿ ನಿರಾಸೆ ಮಾಡಲಿಕ್ಕಿಲ್ಲ ಫಜಲ್ ಸಾಹೇಬ್ರೆ, ಏನು ನೀವು ಯಾರು ಕೂಡ ಅಷ್ಟೊಂದ್ರೆ ಏನು ನಿರಾಸೆ ಮಾಡಲಿಕ್ಕಿಲ್ಲ. ಅವ್ರು ಹೇಳಿದ್ದಾರೆ, ಬೂತ್ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಲ್ಪಸಂಖ್ಯಾತರ ಮುಸ್ಲಿಮರ ಮತವನ್ನು ಹೇಗೆ ತರುವುದು ಅಂತ ನಾನು ಯೋಚನೆ ಮಾಡ್ತೇನೆ. ಯಾಕಂದರೆ ಬೆಂಗಳೂರಿನಲ್ಲಿ
ಎಲ್ಲರ ಕ್ಷೇತ್ರದಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಕ್ಷೇತ್ರವನ್ನು ಗೆಲ್ಲಿಸುವಂಥ ಕೆಲಸವನ್ನು ಸಲಾಂ ಸಾಹೇಬರು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಕಾರ್ಪೊರೇಷನ್ ಇಲೆಕ್ಷನ್ ಅನ್ನ ಪೂರ್ತಿ ಅವರೇ ಹ್ಯಾಂಡಲ್ ಮಾಡ್ತಾರೆ. ನನಗೆ ತುಂಬಾ ಸಂತೋಷ ಆಗ್ತಾ ಉಂಟು. ಅವರ ಮನೆಗೆ ಬಂದವರನ್ನ ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಏನು ಕಸುಬು ಅದು ಕೇಳದೆ ಅವರಿಗೆ ಅವರ ಮನಪೂರ್ವಕವಾಗಿ ಸಹಕಾರ ಮಾಡುವಂತ ಒಂದು ನಮ್ಮ ಯಡಿಯೂರಪ್ಪರನ್ನ ಕಾಮಧೇನು ಅಂತ ಹೇಳ್ತಾರೆ. ಅದೇ ರೀತಿ ಕಾಮಧೇನು ರೀತಿಯಲ್ಲಿ ಸಲಾಂ ಸಾಹೇಬರು ಆ ರೀತಿಯ ಒಂದು ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಸಹಕಾರದಿಂದಾಗಿ ನಮ್ಮ ಕ್ಷೇತ್ರ ಮುಂದೆ ಇವರೆಲ್ಲರ ಮನಸ್ಸಲ್ಲಿ ಉಂಟು. ಈ ಕ್ಷೇತ್ರ ಗೆಲ್ಲುವುದಿಲ್ಲ. ಸಲಾಂ ಸಾಹೇಬ್ರೆ, ನಿಮ್ಮ ನೇತೃತ್ವದಲ್ಲಿ ಈ ಸಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಗೆಲ್ಲಿಕ್ಕೆ ಇದೊಂದು ಪೂರಕ ವಾತಾವರಣ. ಯಾರೇ ಆಗಲಿ ಕ್ಯಾಂಡಿಡೇಟ್ ಅವರಾಗಬೇಕು, ನಾನಾಗಬೇಕು, ಇನ್ನೊಬ್ಬರಾಗಬೇಕು, ಆ ಚರ್ಚೆ ಇಲ್ಲ. ಯಾರಾದರೂ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಮತ್ತೆ ಒಂದು ಪವಿತ್ರವಾದ ಕೆಲಸಕ್ಕೆ ನೀವು ಇವತ್ತು ಬಂದಿದ್ದೀರಿ. ನನಗೆ ತುಂಬ ಸಂತೋಷ ಆಯಿತು. ಆ ಪವಿತ್ರ ಕ್ಷೇತ್ರ ನಮ್ಮಲ್ಲಿರುವುದು. ಆ ಕ್ಷೇತ್ರಕ್ಕೆ ಮನಪೂರ್ವಕವಾಗಿ ದೊಡ್ಡ ಒಂದು ನನಗೆ ಇವರು ಹೇಳಿದ್ರು ಬೇರೆ ಬೇರೆ ಕೊಂಡವರು. ಅದಕ್ಕೆ ನಾನು ಹೇಳಿದ್ದೆ ಅದಕ್ಕಿಂತ ತಿನ್ನುವ ನಾವು ಹೊಟ್ಟೆಗೆ ಕೊಡುವ ಅಕ್ಕಿ ಕೊಟ್ಟರೆ ಅದು ತುಂಬ ಸಂತೋಷ. ನಾವೆಲ್ಲ ಸೇರಿ ಕೊಡುವ ಅಂತ ಹೇಳುವಾಗ ಸಲಾಂ ಸಾಹೇಬ್ರು ಹೇಳಿದ್ರಂತೆ, ಯಾರು ಬೇಡ, ನಾನು ಒಬ್ಬನೇ ನಿಮ್ಮೆಲ್ಲರ ಪರವಾಗಿ ನಾನು ತಂದು ಕೊಡ್ತೇನೆ ಹೇಳಿದ್ರಂತೆ. ತುಂಬ ಸಂತೋಷ ಆಯಿತು. ಅದೇ ರೀತಿ ಪಠಾಣ್ ಸಾಹೇಬರು ಕೂಡ ಅವರ ನಿಗಮದಲ್ಲಿ ನಿಜವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನು ಸ್ಕಾಲರ್ಶಿಪ್ ಸಿಗಬೇಕಾ ಬೇರೆ ಇಲಾಖೆಯಲ್ಲಿ ಕೂಡ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಅವರು ಎಲ್ಲ ನಿಮ್ಮ ಇಲಾಖೆಗೆ ಏನು ಸವಲತ್ತು ಕೊಡಬೇಕಾ ಮನಪೂರ್ವಕವಾಗಿ ಕೊಡುವಂಥ ಕೆಲಸವನ್ನು ಪಠಾಣ್ ಸಾಹೇಬರು ಭಾರಿ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿ ನಿಮ್ಮ ಈ ಒಂದು ಕೆಲಸ ಕಾರ್ಯ ಶುರುವಾಗಲಿದೆ. ಇನ್ನೊಬ್ಬರು ವೈದ್ಯಾಧಿಕಾರಿ ನಮ್ಮ ಯಾನಪಯ್ಯ ಸಂಸ್ಥೆಯ HOD, ಕೊರೋನಾ ಸಮಯದಲ್ಲಿ ಇರಲಿ ಇನ್ನಿತರ ಯಾವುದೇ ಸಮಯದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಥವಾ ಪ್ರತಿಯೊಂದಕ್ಕೂ ಸ್ಪಂದಿಸುವ ಡಾಕ್ಟರ್ ಸಿದ್ಧಾರ್ಥ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಸ್ವಾಗತಿಸ್ತಿದ್ದೇನೆ. ಈಗ ನಮಗೆ ಚೊಕ್ಕವಾಗಿ ನಮ್ಮ ರವಿಯಣ್ಣನವರು ಒಂದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಮೋರ್ಚಾದ ವತಿಯಿಂದ ನಮ್ಮ ದಕ್ಷಿಣ ಭಾರತದ ಅಜ್ಮೀರ್ ಎಂದು ಖ್ಯಾತಿಯನ್ನು ಪಡೆದಿರತಕ್ಕಂಥ ಇತಿಹಾಸ ಪ್ರಸಿದ್ಧವಾದಂಥ ನಮ್ಮ ಉಲ್ಲಾಲ ದರ್ಗಕ್ಕೆ ಹೊರೆಕಾಣಿಕೆಯನ್ನು ಸಮರ್ಪಿಸುವಂತಹ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿದ್ದೇವೆ. ಭಾಳ ಮುಖ್ಯವಾಗಿ ನಮ್ಮ BJP ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ಸೈಯದ್ ಸಲಾಂರವರು ನಮ್ಮ ಜೊತೆ ಇದ್ದಾರೆ. ನಮ್ಮ KMDCಯ ಅಧ್ಯಕ್ಷರಾದ ಮುಖ್ತಾರ್ ಪಠಾಣ್ರವರು ನಮ್ಮ ಜೊತೆ ಇದ್ದಾರೆ. ರೌಫುದ್ದಿಲ್ಲಾ ಕಚೇರಿವಾಲಾ ಸರ್ ನಮ್ಮ ಜೊತೆ ಇದ್ದಾರೆ. ಭಾಳಷ್ಟು ಗಣ್ಯರು ನಮ್ಮ ಜೊತೆ ಈ ವೇದಿಕೆಯಲ್ಲಿ ಇದ್ದಾರೆ. ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ BJP ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯಾಧ್ಯಕ್ಷರು ಮೊನ್ನೆ ನಮ್ಮ ವಿಧಾನಸಭಾ ಕ್ಷೇತ್ರದ ಕಚೇರಿಗೆ ಬಂದಾಗ ನಾವೆಲ್ಲರೂ ಕೂಡ ಅವರನ್ನು ಭಾಳ ಗೌರವದಿಂದ ಸ್ವಾಗತ ಮಾಡಿದ್ವಿ. ಆಮೇಲೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಉಲ್ಲಾಳ ದರ್ಗಕ್ಕೆ ಭೇಟಿ ಕೊಟ್ವಿ. ಆ ಸಂದರ್ಭದಲ್ಲಿ ಅವರು 50,000 ರೂಪಾಯಿ ನಗದನ್ನು ಚೆಕ್ಕನ್ನು ಉಲ್ಲಾಳ ದರ್ಗಕ್ಕೆ ದೇಣಿಗೆಯಾಗಿ ಕೊಟ್ಟರು. ಎರಡನೇದಾಗಿ ಇವತ್ತು ಹೊರೆಕಾಣಿಕೆಯನ್ನು ಕೊಡೋ ಸಂದರ್ಭದಲ್ಲಿ ನಾನು ಕೂಡ ಹೇಳಿದೆ, ನಾನು ಕೂಡ 1 ಕ್ವಿಂಟಲ್ ಅಕ್ಕಿ ಕೊಡ್ತೀನಿ ಅಂತ. ಆವಾಗ ನಮ್ಮ ಸಿರಾಜ್ ಹೇಳಿದರೆ ಇಲ್ಲ ಸರ್, ಅದು ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ವ್ಯವಸ್ಥೆ ಮಾಡುತ್ತೇನೆ, ಆದ್ದರಿಂದ ನಾನು ಸರ್ವಶಕ್ತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಈ ರೀತಿಯಾದ ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡುವಂಥ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ, ಇವತ್ತು ಉಲ್ಲಾಲ ದರ್ಗದ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಉರುಸು ನಡೆಯುತ್ತಿರುವ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡುವಂಥದ್ದು ನಿಜವಾಗಿಯೂ ಕೂಡ ಒಂದು ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮ ಅಂತ ಹೇಳುತ್ತಾ, ಈ ಒಂದು ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಭಾಳ ಒಳ್ಳೆಯ ನಿರ್ದೇಶಕರು ಕೂಡ ಸಿಕ್ಕಿದ್ದಾರೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸಿರಾಜುದ್ದೀನ್ ಭಾಳ ಆತ್ಮೀಯರು ಕೂಡ, ಜೊತೆಗೆ ನಮ್ಮ ಫಜಲ್ ಇದ್ದಾರೆ, ನಮ್ಮ ಅಶ್ರಫ್ ಅರೇಕಲ್ ಇದ್ದಾರೆ, ನನ್ನ ಯುವ ಅಸ್ಗರ್ ಅಲಿ ಇದ್ದಾರೆ. ಇವರೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ಭಾಳಷ್ಟು ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರಿದ್ದಾರೆ. ಅಜೀಜ್ ಬೈಕಂಪಡಿ ಅವರಿದ್ದಾರೆ. ಇವರೆಲ್ಲರೂ ಸೇರಿ ನಮ್ಮ ಸತೀಶ್ ಅಜೀಜ್ ಬೈಕಂಪಡಿ ಹಾಗೆ ಎಲ್ಲರೂ ಸೇರಿ
ನಾವೆಲ್ಲರೂ ಒಟ್ಟಾಗಿ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಬರತಕ್ಕಂಥ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಏನು ಜವಾಬ್ದಾರಿಯನ್ನು ಇವತ್ತು ಸನ್ಮಾನ್ಯ ಮೋದಿಜಿಯವರು ಭಾಳಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಬರತಕ್ಕಂಥ ಯೋಜನೆಗಳನ್ನು ಅಲ್ಪಸಂಖ್ಯಾತರಿಗೆ ಸಮರ್ಪಕವಾಗಿ ಮುಟ್ಟಿಸಬೇಕು ಅಂತಾದರೆ ನಮ್ಮ ಅಲ್ಪಸಂಖ್ಯಾತ ಮೋರ್ಚಾದ ಯಾರು ನೀವು ಬಂಧುಗಳಿದ್ದೀರಿ ನೀವೆಲ್ಲರೂ ಕೂಡ ಅದಕ್ಕೆ ಕಟಿಬದ್ಧರಾಗಬೇಕು. ಆ ಕೆಲಸವನ್ನು ನೀವು ಮಾಡಿದಾಗ ಇಡೀ ನಮ್ಮ ಒಟ್ಟು ಒಂದು ಒಳ್ಳೆಯ ಒಂದು ಅಭಿವೃದ್ಧಿಪರ ಚಿಂತನೆ ಉಳ್ಳತಕ್ಕಂಥವ್ರನ್ನ ಸೇರಿಸಿಕೊಂಡು ಆ ಕಾರ್ಯಕ್ರಮವನ್ನು ಮಾಡಿದರೆ ನಿಜವಾಗಿಯೂ ಕೂಡ ಏನು ನಮ್ಮ ಸರ್ಕಾರದ ಸಾಧನೆ ಇದೆ ಅದು ಜನರಿಗೆ ಮುಟ್ಟಿಗೆ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಸತೀಶನ್ನು ಹೇಳಿದರು, ನೀವು ಆವಾಗವಾಗ ನಾವು ಮಂಗಳೂರಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡಬೇಕು. ಬರತಕ್ಕಂಥ ದಿನಗಳಲ್ಲಿ ಉಳ್ಳಾಲದಲ್ಲಿ ಇವತ್ತು 7 ಕ್ಷೇತ್ರದಲ್ಲಿ ನಮ್ಮದು ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ. ಒಂದೇ ಒಂದು ಈ ಕ್ಷೇತ್ರ ಬಾಕಿ ಇರುವಂಥದ್ದು, ಇದನ್ನು ಭರ್ತಿ ಮಾಡಬೇಕಂತ ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ. ಬರತಕ್ಕಂಥ ದಿನಗಳಲ್ಲಿ ನಿಮ್ಮ ಸಹಕಾರದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ MLAಯನ್ನು ಆ ವಿಧಾನಸಭೆಗೆ ಆರಿಸಿ ಕಳಿಸುವಂಥ ಒಂದು ಅನಿವಾರ್ಯತೆಯಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೇವೆ. ಬರತಕ್ಕಂಥ ಈ ಕೆಲಸ ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಏನು ಈ ಹೊರೆಕಾಣಿ ಕಾರ್ಯಕ್ರಮ ಇದೆ ಒಂದು ನಿರ್ವಿಘ್ನವಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಉಳ್ಳಾಳ ದರ್ಗಕ್ಕೆ ಹೋಗಿ ಸೇರಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ನಮ್ಮನ್ನು ಉದ್ದೇಶಿಸಿ ನಿನ್ನೆ ರಾತ್ರಿಯಿಂದ ನನಗೆ ಕಾಲ್ ಬರ್ತಾ ಇದೆ, ನಿಮ್ಮ ಸಂದಲ್ ಮೆರವಣಿಗೆ ಇದೆ ಅಲ್ವಾ, ನೀವು ಯಾಕೆ ಕಟೌಟು ಬ್ಯಾನರ್ ಹಾಕಿಲ್ಲ, ಇವತ್ತು 4 ಗಂಟೆಗೆ ಸಿದ್ದರಾಮಯ್ಯ ಅವರು ದರ್ಗಾಕ್ಕೆ ಬರ್ತಾರೆ, ಅವರ ಕಟೌಟು ನೋಡಿ ಅಂತ. ನಾವು ಇದೇ ಮಾತನ್ನು ನಮ್ಮ ಅಧ್ಯಕ್ಷರಿಗೆ ಹೇಳಿದೆ ನಾನು. ಅವರು ಹೇಳಿದರು ನಾವು ಕಟೌಟು ಬ್ಯಾನರ್ನವರು ಅಲ್ಲ ಅಂತ. ಅದು ಏನಿದ್ರು ಆ ಕಟೌಟ್ ಬ್ಯಾನರ್ನ ಖರ್ಚನ್ನು ದರ್ಗಾಕ್ಕೆ ಕೊಡಿ, ನಮಗೆ ಕಟೌಟು ಅಗತ್ಯ ಇಲ್ಲ ಅಂತ. ಆದರೆ ನಮ್ಮ ಈ ಕೆಲಸವನ್ನು ನಮ್ಮ ಸೃಷ್ಟಿಕರ್ತನಾದ ಅಲ್ಲಾಹು ನೋಡಬೇಕೇ ಹೊರತು ಕಟೌಟು ನೋಡಬೇಕಾಗಿಲ್ಲ. ನಮ್ಮ ಕಲ್ಚರೇ ಅಲ್ಲ ಅದು. ಆದುದರಿಂದ ನಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಅಧ್ಯಕ್ಷರು, ಯುವ ನಾಯಕರು, ನಾನು ಆಗಲೇ ಹೇಳಿದ್ದೇನೆ ಚಿನ್ನ ಅಂತ, ಅದರ ಬಗ್ಗೆ ಹೆಚ್ಚಾಗಿ ಮಾತಾಡೋದಿಲ್ಲ, ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಆಡಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಮಂಗಳೂರು ಜಿಲ್ಲೆಯ ಹಜರತ್ ಸೈಯದ್ ಮದನಿ ದರ್ಗಾದ ಉಳ್ಳಾಳು ಉರುಸಿಗೆ ನನ್ನ ಬಹುದಿನಗಳ ಆಸೆ ಒಂದು. ನಾನು ನನ್ನ ಪರಿವಾರದ ಸಮೇತ ಬರಬೇಕು ಅಂತ. ಆದರೆ ಬೇರೆ ಬೇರೆ ಸಮಯದಲ್ಲಿ 5-6 ಸಲ ಬಂದಿದ್ದೇನೆ, ಉರುಸ್ ಟೈಮಲ್ಲಿ ಬಂದಿರಲಿಲ್ಲ. ಮೊನ್ನೆ ಅಚಾನಕ್ಕಾಗಿ ನಾನು ಜಿಲ್ಲಾ ಪ್ರವಾಸ ಬಂದಾಗ ಸರಿ ನಮ್ಮ ಸಿರಾಜು ಮತ್ತು ನಮ್ಮ ಶೆಟ್ರು ಮತ್ತು ಎಲ್ಲರೂ ಸೇರಿ ನಮ್ಮ ಇಲ್ಲಿನೆಲ್ಲರೂ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಹೋಗ್ತಾ ಇದ್ದಂಗೆ ಮನೇಲಿ ಫೋನ್ ಮಾಡಿದೆ, ಹೋಗ್ತಾ ಇದ್ದೀನಿ ಅಂತ. ಅಲ್ಲಿ ಹೋದಾಗ ದಯಮಾಡಿ ಆ ಬಾವಿ ಇದೆ ಒಂದು, ಆ ಬಾವಿನಲ್ಲಿ ಏನಾದ್ರು ದುಡ್ಡು ಹಾಕ್ಬಿಟ್ಟು ಬನ್ನಿ, ಯಾರಿಗೂ ಹೇಳ್ಬೇಡಿ ಅಂದರು. ನನ್ನ ಜೇಬಲ್ಲಿ ಆವತ್ತು ದುಡ್ಡಿರಲಿಲ್ಲ, ಅದಕ್ಕೆ ಒಂದು ಚೆಕ್ ಕೊಟ್ಟೆ. ಸಿರಾಜ್ಗೆ ಆಗಲೇ ಹೇಳಿದೆ, ದಯವಿಟ್ಟು ಇನ್ನೆಲ್ಲೂ ಹಾಕಬೇಡ, ಮರ್ಯಾದೆ ಹೋಗುತ್ತೆ. ಯಾಕಂತಂದರೆ ನಾವು ಕೊಡೋದು ಎಡಕೈಯಲ್ಲಿ ಕೊಟ್ಟರೆ ಬಲಗೈಯಲ್ಲಿ ಕೊಡಬಾರ್ದು ಅಂತಿದೆ ಅಂತ. ಆದರೂ ನಮ್ಮ ಸಿರಾಜ್ ಗೊತ್ತಿಲ್ಲ ಅದು ಯಾರು ಹಾಕಿದ್ರು ಏನು ಹಾಕಿದ್ರು. ಮತ್ತು ಏನಿವತ್ತು ನಾವು ಕೊಡ್ತಾಯಿದ್ದೀವಿ ಏನು ತೋರಿಸೋದಕ್ಕೆ ಅಂತ ಅಂತೂ ಅಲ್ಲ ಮೊದಲನೇದಾಗಿ. ಅದಾದಮೇಲೆ ಕೆಲವರು ಏನಂತಂದರೆ ಕಡೆ ಪಕ್ಷ 5 ಲಕ್ಷ 6 ಲಕ್ಷ ಜನ ಸೇರ್ತಾರೆ, ನಾವು ಕೊಡ್ತಾ ಇರೋದು ಯಾರಿಗಾರು ಗೊತ್ತಾದರೆ ಅವರೂ ಇನ್ನೂ ಚೆನ್ನಾಗಿ ಕೊಟ್ಟು ಎಲ್ರಿಗೂ ಒಳ್ಳೆಯದಾಗುತ್ತೆ, ದರ್ಗಾಗೂ ಒಳ್ಳೆಯದಾಗುತ್ತೆ ಅಂತ ಹೇಳೋದು. ಆ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಎಲ್ರಿಗೂ ಗೊತ್ತಾಗಲಿ ಅನ್ನೋ ಒಂದು ಇದಕ್ಕೆ ಮಾಡಿದ್ರು. ಸ್ನೇಹಿತರೆ, ಇವತ್ತು ಈ ಜಿಲ್ಲೆಯಲ್ಲಿ ನಮ್ಮ ವೇದಿಕೆ ಮೇಲೆ ಇರುವ ನನ್ನ KMDC ಅಧ್ಯಕ್ಷರು ಆದಂಥ ಹಾಗೂ ನಮ್ಮ ಮೈನಾರಿಟಿ ಮೋರ್ಚಾ ಒಂದು ಪಿಲ್ಲರೇ ಅಂತ ಹೇಳ್ಬೋದು ನಮ್ಮ ಮುಕ್ತಾರ್ ಪಠಾಣ್ರು ಇದ್ದಾರೆ. ಹಜ್ ಸಮಿತಿಯ ರೌಫುದ್ದೀನ್ ಕಚೇರಿವಾಲೆ, ಅಲೆಮಾರಿ ಬೋರ್ಡಿನ ನಮ್ಮ ರವೀಂದ್ರ ಶೆಟ್ರೆ, ಹಾಗೂ ಹಜ್ ಸಮಿತಿಯ ಮುಯಿನುದ್ದೀನ್ ಅವರೇ, ಚಾಂದ್ ಪಾಷಾರವರೇ, ಮೌಲಾನಾರವರೇ, ಹಾಗೂ ಮೈನಾರಿಟಿ ಮೋರ್ಚಾದ ನಮ್ಮ ಸೆಕ್ರೆಟರಿ ಆದಂಥ ಸಲೀಂ ಅಂಬಾಗಿಲವರೇ, ಖಜಾಂಚಿ ಆದಂಥ ನಜೀರ್ ಪಾಷಾರವರೇ, ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮನ್ನಾನ್ ಹಾಗೂ ಅಹಮದ್ರವರೇ, ಮತ್ತು ನನ್ನ ಈ ಭಾಗದ ಮಂಗಳೂರು ಭಾಗದ ನಾಯಕರು ಆದಂಥ
ಅಜೀಜ್ ಬೈಗಂಪಾಡಿರವರೇ ಹಾಗೂ ಫೈಜಲ್ ಸುಲಿಗೊಳ್ಳಿರವರೇ, ಸಿರಾಜ್ರವರೇ, ಅಶ್ರಫ್ರವರೇ ಮತ್ತು ಎಲ್ಲ ನನ್ನ ಈ ಭಾಗದ ಜನರು, ಈ ದಿನ ಒಂದು ಯಾವುದೋ ಒಂದು ಇದಕ್ಕೆ ಅಲ್ ಮದೀನಾ ಇದು ಒಂದು ಶಾಲೆಗೆ ಕರ್ಕೊಂಡು ಹೋಗಿದ್ರು ನನಗಾಗಲೇ. ನನಗೆ ನಿಜ ಹೇಳ್ಬೇಕಂತಂದರೆ ಗುರುಗಳೇ, ನನ್ನ ಮನಸ್ಸಿಗೆ, ನಾನು ಒಬ್ಬ ರಾಜಕಾರಣಿ ಆದಾಗ ಏನಾಗುತ್ತಂತಂದರೆ ಪ್ರತಿಯೊಂದನ್ನು ಬ್ಯಾಲೆಟ್ ಪೇಪರಲ್ಲೇ ನೋಡ್ತೀನಿ. ನಾನು ಬರೀ ಆರ್ಗನೈಸೇಷನ್ ರಾಜಕಾರಣಿ ಅಲ್ಲ, ಬ್ಯಾಲೆಟ್ ರಾಜಕಾರಣಿ. ಅಂದರೆ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲೋವಂಥವ್ರು, ಎಲೆಕ್ಷನ್ ನಿಂತ್ಕೊಳ್ಳೋವಂಥವನು. ಆ ಸಮಯದಲ್ಲಿ ಏನೇ ಮಾಡಿದ್ರೂ ಓಟ್ ಯಾಕೆ ಕನ್ವರ್ಟ್ ಆಗುತ್ತೆ, ನಮಗೆ ಓಟ್ ಬರುತ್ತಾ ಇಲ್ವಾ, ಇವನು ಓಟ್ ನನಗೆ ಸೇರಿಸಿದ್ರೆ ಬರುತ್ತಾ ಇಲ್ವಾ ಅಂತ ನೋಡ್ಕೊಂಡೇ ಮಾಡುವಂಥದ್ದು. ನನಗೆ ಆ ಒಂದು ಓಟ್ ಬರಲ್ಲ ಅಂತಂದರೆ ಅನಿಸಿದರೆ ಖಂಡಿತ ಅವನು ಓಟೇ ಸೇರ್ಸೋಕ್ಕೆ ಹೋಗಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಹಜ್ರತ್ಗಳ ಬಗ್ಗೆ ನನಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ, ನಿಜ ಹೇಳ್ತಾ ಇದ್ದೀನಿ ಇವತ್ತು. ಕಾರಣ ಏನು ಅಂತಂದರೆ, ನಿಮ್ಮೆಲ್ರಿಗೂ ಗೊತ್ತಿರಲಿ, ನನ್ನ ಬೆಂಗಳೂರಲ್ಲಿ ನನ್ನ ಮಂಗಮ್ಮನಪಳ್ಳಿ ವಾರ್ಡಿನಲ್ಲಿ ಅಲ್ಲಿ 12 ವರ್ಷಗಳ ಹಿಂದೆ ಬರೀ ಒಂದು ರಸ್ತೆನೇ ಅಡ್ಡ, ಒಂದು ಕಡೆ HSR, ಒಂದು ಕಡೆ ಮಂಗಮ್ಮನಪಳ್ಳಿ. HSR ಅಲ್ಲಿ 15ರಿಂದ 20 ಸಾವಿರ ರೂಪಾಯಿ ಒಂದು ಅಡಿಗೆ ರೇಟು. ಅದೇ ಮಂಗಮ್ಮನಪಾಳ್ಯ ಮುಸ್ಲಿಮ್ ಇರುವಂಥ ಭಾಗದಲ್ಲಿ ಬರೀ 200 ರೂಪಾಯಿ 300 ರೂಪಾಯಿ ರೇಟ್ ಇತ್ತು. ಕಾರಣ ಏನು ಅಂತಂದರೆ ಅಲ್ಲಿ ಒಂದು ಒಳಗಡೆ ಆಟೋ ಹೋಗಲ್ಲ, ಅಲ್ಲಿ ತುಂಬ ಸ್ಲಮ್ಮು, ರೋಡ್ ಇಲ್ಲ, ಈ ಥರ ಇತ್ತು. ಆದರೆ ನಾನು ಚುನಾವಣೆಗೆ ನಿಂತ್ಕೊಂಡ ಮೇಲೆ ಅಲ್ಲಿ ಅತ್ಯಧಿಕ ಓಟ್ಗಳಿಂದ ಗೆದ್ದೆ. ಅದಾದ ನಂತರ 10 ವರ್ಷದಲ್ಲಿ ಈಗ ಅಲ್ಲೂ 10,000 ರೂಪಾಯಿ ರೇಟ್ ಆಗಿಬಿಟ್ಟಿದೆ. ಆದರೆ ನಮ್ಮ ಮೌಲಾನಾಗಳು ಶುಕ್ರವಾರ ಬರ್ತಾರೆ, ಬರೀ ಶುಕ್ರವಾರ ಮಾತ್ರ ಬಯಾನಿಗೆ ಬರ್ತಾರೆ. ಅಲ್ಲಿನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಲ್ಲ. ಅಲ್ಲಿ ಯಾವ ನಾಯಕರು ಅವ್ರ ಜೊತೆಯಲ್ಲಿದ್ದಾರೆ, ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಲೋಕಲ್ ಜೊತೆಯಲ್ಲಿದ್ದಾರಂತ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಬಂದಿದ್ದ ತಕ್ಷಣ ಏನು ಹೇಳ್ತಾರೆ, ಲೋಕಲ್ದು ಯಾವುದೂ ಮಾತಾಡಲ್ಲ, ಬರೀ ಸ್ಟೇಟು ನ್ಯಾಷನಲು ಈ ಥರ ಇಶ್ಯೂಸ್ ಹೇಳಿ ಮನಸ್ಸನ್ನು ಕದಡಿ. ಯಾಕಂದ್ರೆ ಅವ್ರಿಗೆ ಅಲ್ಲಿ ವಾಸ್ತು ಸ್ಥಿತಿನೇ ಗೊತ್ತಿರಲ್ಲ. ಅಲ್ಲಿ ಯಾರ ಜೊತೆಯಲ್ಲಿದ್ದರೆ ಅವ್ರಿಗೆ ಪ್ರಯೋಜನ ಇದೆ, ಇಲ್ಲ ಪ್ರಯೋಜನ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ. ಏನೇನು ಹೇಳಿ ಹೋಗ್ತಾರೆ, ನಮ್ಮ ಜನಕ್ಕೆ ಡಿಸ್ಟರ್ಬ್ ಆಗುತ್ತೆ. ಚುನಾವಣೆ ಬಂತಂದರೆ ನಮಗೆ ಎದೆ ಬಡ್ಕೋತಾ ಇರ್ತದೆ, ಏನಪ್ಪ ಇಷ್ಟೆಲ್ಲ ಮಾಡ್ತೀವಿ, ಒಂದು ಶುಕ್ರವಾರ ಬರುವಂಥ ಅದು ಆಲಿಮ್ ಮಾತನ್ನು ಕೇಳ್ಕೊಂಡು ನಮ್ಮ ಜನ ಹತ್ತು ಕಡೆ ಆಗ್ತಾರೆ. ನಾನು ಅಕಸ್ಮಾತ್ ಚುನಾವಣೆಗೆ ನಿಂತ್ಕೊಂಡಿಲ್ಲ ಅಂದರೆ ನನ್ನ ವಾರ್ಡು ಮತ್ತೆ ಹಳೆ ಥರನೇ ಗಲೀಜಾಗುತ್ತೆ, ಸ್ಲಮ್ ಆಗುತ್ತೆ. ಅಲ್ಲಿ ಹೆಣ್ಮಕ್ಳು ಮದುವೆನೇ ಮಾಡ್ಕೊಳ್ಳೋಕೆ ಯಾರೂ ಆಚೆ ಕಡೆಯಿಂದ ಬರೋಲ್ಲ. ಬರೀ ರೋಡ್ ಪೂರ್ತಿ ಸುಮಾರು 18-20 ದನದ ಮಾಂಸದ ಅಂಗಡಿಗಳಿದ್ದಾವೆ. ಸ್ವಲ್ಪನೂ ಅವ್ರಿಗೆ ಹೇಳೋರು ಕೇಳೋರು ಇರಲ್ಲ, ರೋಡಲ್ಲೇ ತಗಲಿಸಿರ್ತಾರೆ. ಒಳಗಡೆ ಬೇರೆ ಯಾರೂ ಅಲ್ಲ, ಅಲ್ಪಸಂಖ್ಯಾತರು ಮುಸಲ್ಮಾನ್ ಬಂಧುಗಳೇ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಬರೀ ಸ್ಕ್ರಾಪ್ ಅಂಗಡಿಗಳು, ಬರೀ ಈ ಥರ ಅಂಗಡಿಗಳು ಮಾಡಿಬಿಡ್ತಾರಲ್ಲ. ಈ ಒಂದು ಉದ್ದೇಶಕ್ಕೆ ನಾನು ಹಿಂಜರಿತಾ ಇದೆ. ಆದರೆ ಇವತ್ತು ಅಲ್ ಮದೀನಾ ಅನ್ನೋ ಒಂದು ಶಾಲೆನ ಹೋಗಿ ನೋಡಿದ ಮೇಲೆ ನನಗೆ ಇವತ್ತು ಅರ್ಥ ಆಯಿತು. ಅಲ್ಲಿನ ಭಾಷೆ, ಅಲ್ಲಿನ ಸಂಸ್ಕೃತಿ ನೋಡಿದ ಮೇಲೆ ನಾನೇ ಅಂದ್ಕೊಂಡೆ, ಯಾರೋ ಕೆಲವರು ಮಾಡೋದಕ್ಕೆ ಎಲ್ಲರಿಗೂ ಹೇಳೋದು ತಪ್ಪಾಗುತ್ತೆ ನಾನು ಅಂತ ಹೇಳಿ ಆ ಮಸೀದಿನಲ್ಲೇ ನಾನೇ ತೀರ್ಮಾನ ಮಾಡಿಕೊಂಡೆ. ಅಲೆಮಾ ನಮ್ಮ ಮೌಲಾನಾಗಳಿರ್ಬೋದು, ಅವ್ರಿಗೆ ಫಸ್ಟು ಮಂದಟ್ಟಾಗಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಫೈಜಲ್ ಅವರಂತೂ ತುಂಬಾ ನಮ್ಗಳ ಬಗ್ಗೆ, ಅಂದರೆ ಮೋರ್ಚಾದ ಬಗ್ಗೆ, ಕಾರಣ ಏನಂತಂದರೆ ಯಾವುದೇ ವ್ಯಕ್ತಿ ಏನಾದ್ರು ಹೇಳ್ತಾರೆ ಅಂತಂದರೆ ಅದು ಮನಸ್ಸಿಂದ ಹೇಳೋ ವ್ಯಕ್ತಿ ಯಾರು ಅಂತಂದರೆ ತುಂಬ ಕಷ್ಟಪಟ್ಟು ರಾತ್ರಿ ಹಗಲು ಪಕ್ಷಕ್ಕೋಸ್ಕರನೋ ಅಥವಾ ಏನಕ್ಕೂ ಒಂದು ದುಡ್ದಿರ್ತಾನೆ. ಯಾವಾಗ ಅವನಿಗೆ ಅದರ ಸರಿಯಾದ ಪ್ರತಿಫಲ ಸಿಗದೆ ಬೇರೊಬ್ಬನು ಸುಮ್ಮನೆ ಎಲ್ಲೋ ಬೆಂಗಳೂರಲ್ಲಿ ಹೋಗಿ ರಾಜಕಾರಣ ಮಾಡ್ತಾನಲ್ಲ, ಅವನಿಗೆ ಅದು ಪ್ರತಿಫಲ ಸಿಕ್ಕಿದಾಗ ಅವನು ಸುಮ್ಮನೆ ಆದ್ರೂ ಅವ್ರ ಜೊತೆಯಲ್ಲಿರೋರು ಸುಮ್ಮನೆ ಇರಲ್ಲ, ಅವನಿಗೆ ರೇಗಿಸ್ತಾರೆ, ಬೈತಾರೆ, ಅಥವಾ ಅವ್ರ ಮನೆಯವ್ರಿಗೆ ಸುಮ್ಮನೆ ಇರಲ್ಲ. ಆವಾಗ ಹರ್ಟ್ ಆಗುತ್ತೆ. ಆ ಹರ್ಟ್ ಇದೆಯಲ್ಲ, ಆ ನೋವಿಂದ ಬರುವಂಥ ಮಾತು ಇದೆಯಲ್ಲ, ಅದು ತುಂಬ ದೊಡ್ಡ ವಿಚಾರ. ಆ ಥರ ಫೈಸಲ್ ಅವ್ರು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು. ನಾನು ಹೇಳಿದೆ, ಫೈಸಲ್ ಅವರೇ ನನ್ನನ್ನು ನಂಬಿ ನಾವಿದ್ದೀವಿ. ಬರೀ ಅಷ್ಟಕ್ಕೇ ಅವರು ಎಷ್ಟು ಅಲ್ಲಿ ಅಷ್ಟು ಜನದ ಮುಂದೆ ಕೇಳಿದೆ, ಏನಪ್ಪ ಮಾಡ್ತೀರ ಅಂದ್ಬಿಟ್ಟು ನಾನಿದ್ದೀನಿ ಅಂತ ಕೂತ್ಕೊಂಡಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಫೈಸಲ್ ಅವರೇ, ನಿಮಗೆ ನಾನು ಆಭಾರಿಯಾಗಿದ್ದೇನೆ. ನಾನು ಜನವರಿ 4ನೇ ತಾರೀಕು ಅಧಿಕಾರ ಅಂದರೆ ನನಗೆ ಅಧ್ಯಕ್ಷನಾಗಿ ಮಾಡಿದ್ರು. ಮಾರನೇ ದಿವಸನೇ ನನಗೆ ಕೋವಿಡ್ ಬಂದುಬಿಟ್ಟು 8 ದಿವಸ ಹೋಯಿತು. ಸುಮಾರು 17ನೇ ತಾರೀಕು ಆಚೆ ಬಂದರೆ ಇವತ್ತು 26, 40 ದಿವಸ ಆಗಿದೆ.
ನಾನು ಅಧ್ಯಕ್ಷನಾಗಿ 40 ದಿವಸದಲ್ಲಿ 33 ಜಿಲ್ಲೆಗಳನ್ನ ತಿರುಗಿದ್ದೇನೆ, 84 ಸಭೆ ಮಾಡಿದ್ದೇನೆ, 17 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೇನೆ, ಮತ್ತು ಚಿಕ್ಕ ಮಂಡಲಗಳು ಒಂದು 16-18 ತಿರುಗಿದ್ದೇನೆ. ಡೈಲಿ ಆಫೀಸಲ್ಲಿ ಕೂತ್ಕೋತಾ ಇದ್ದೀನಿ. ನನ್ನ ಉದ್ದೇಶ ಏನಂತಂದರೆ, ನನ್ನ ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಇರುವಂಥ ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಬೌದ್ಧರಿರ್ಬೋದು, ಸಿಖ್ರಿರ್ಬೋದು, ಇಷ್ಟು ದಿನ ಏನಾಗ್ಬಿಟ್ಟಿದೆ ಅಂದರೆ BJP ಪಾರ್ಟಿನಲ್ಲೂ ಇವರು ಬರೀ ಕೆಲಸಕ್ಕೆ ಬರಲ್ಲ. ಈಗ ಒಂದು 10-15 ಜನ ಕಾಣಿಸ್ಕೋತಾರೆ, ಚುನಾವಣೆ ಅಂತ ಅನೌನ್ಸ್ ಆದಾಗ ಒಂದು 5-6 ಜನ ಉಳ್ಕೋತಾರೆ, ಚುನಾವಣೆ ದಿವಸ ಒಬ್ಬನು ಉಳ್ಕೊಳ್ಳಲ್ಲ, ಇವರು ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ ಒಂದು ಮನಸ್ಥಿತಿ ಇತ್ತು ಪಕ್ಷದಲ್ಲೂ. ಅದನ್ನು ತಿದ್ದಬೇಕಂತಂದರೆ ಎಲ್ಲದಕ್ಕಿಂತ ಮೊದಲು ನಾನು ಏನು ಮಾಡಬಲ್ಲೆ ಪಕ್ಷಕ್ಕೋಸ್ಕರ ಅಂತ ಮೊದಲು ಮಾಡಬೇಕು. ಅದಾದಮೇಲೆ ನನ್ನ ಹಕ್ಕನ್ನು ಕೊಡಿ ಅಂತ ನಾನು ಕೇಳಬೇಕಾಗುತ್ತೆ. ಬರೀ ಯಾವಾಗಲೂ ನಾನು ಏನು ಪಕ್ಷ ಮಾಡಿಲ್ಲ ಅಂತಲ್ಲ. ಅದಕ್ಕೋಸ್ಕರ ನಾನು ಮೊದಲೇ ತೀರ್ಮಾನ ಮಾಡಿದೆ, ಇದೇ ರೀತಿ ನಾನು ಮಾಡಬೇಕು. ಎಲ್ಲದಕ್ಕಿಂತ ಮೊದಲು ನಾನು ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಬೇಕು. ಪ್ರವಾಸ ಮಾಡಿದಾಗ ನನಗೆ ಅಲ್ಲಿ ನಿಜವಾಗ್ಲೂ ಯಾರು ಕಾರ್ಯಕರ್ತ ಅಥವಾ ಯಾರು ಬರೀ ಜಿಲ್ಲೆಗೆ ಬಂದು ಮುಖ ತೋರಿಸ್ಕೊಂಡು ಹೋಗ್ತಾ ಇದ್ದಾನೋ, ಮಂಡಳಿಗೆ ಬಂದು ಮುಖ ತೋರಿಸ್ಕೊತಾ ಇದ್ದಾನೋ, ಬೆಂಗಳೂರಲ್ಲಿ ಮಾತ್ರ ನಾಯಕ ಇದ್ದಾನೋ, ನನಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಾದಾಗ ನಾನು ಅವನಿಗೆ ಇಟ್ಕೋಬೋದಾ, ತೆಗಿಬೋದಾ, ಅಥವಾ ನನಗೆ ನಾನೇ ಜಸ್ಟಿಫಿಕೇಷನ್ ಮಾಡ್ಕೋಬೇಕಲ್ಲ. ಆ ಒಂದು ಕೆಲಸಕ್ಕೋಸ್ಕರ 33 ಜಿಲ್ಲೆನ ಅಷ್ಟೊಂದು ಫಾಸ್ಟಾಗಿ ತಿರುಗಿದೆ. ನಾನು ತಿರುಗಿದ ಮೇಲೆ ನನಗೆ ಅರ್ಥ ಆಯಿತು, ನಾವು ಇಷ್ಟು ದಿನ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡೋದಂಥ ರಾಜಕಾರಣ ಅದು ಸಂಘಟನೆ ರಾಜಕಾರಣ ಅಲ್ಲ. ನಾವು ಲೋಕಲಲ್ಲಿ ಅವ್ರ ಜಿಲ್ಲೆಗಳಲ್ಲಿ ಅವ್ರ ಮನೆಗಳ ಹತ್ರ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಯಾರು ನಿಜವಾದ ಕಾರ್ಯಕರ್ತ, ಸುಮ್ಮನೆ ಬೊಗಳೆ ಬಿಟ್ಕೊಂಡು ವೈಟ್ ಬಟ್ಟೆ ಹಾಕೊಂಡು ತಿರುಗೋ ಕಾರ್ಯಕ್ರಮ ಅಂತ ನಮ್ಗೆ ಅರ್ಥ ಆಗೋದು ಆವಾಗಲೇ. ಆ ಒಂದು ಅರ್ಥನ ತಿಳ್ಕೊಂಡು ಈಗ ಒಂದು 5-6 ದಿವಸದಿಂದಗಡೆ ಎಲ್ಲ ಏನೇನು ನೇಮಕಾತಿಗಳು ಬ್ಯಾಲೆನ್ಸ್ ಇದ್ದೋ ಅದನ್ನೆಲ್ಲ DWCಗಳನ್ನೆಲ್ಲ ತೊಗೊಂಡೋಗಿ ಕೊಡಬೇಕಿತ್ತು. ಆಮೇಲೆ ಯೋಚನೆ ಮಾಡಿದೆ, ಇಷ್ಟು ದಿನ ನಾವು ಯಾರೂ ಮೈನಾರಿಟಿ ಮೋರ್ಚಾದಲ್ಲೂ ಇದುವರೆಗೂ ಯಾರೂ ಮಾಡದಿರೋಂಥದ್ದು ಏನಾದ್ರು ಮಾಡಬೇಕಂತಾರೆ. ಏನು ಮಾಡಬೇಕಂದ್ರೆ, ಮೊದಲನೇದಾಗಿ ನಮ್ಮಲ್ಲಿರೋ ಮನಸ್ತಾಪಗಳನ್ನ ತೆಗೆದು ಬಿಸಾಕಬೇಕು. ಈಗ ಒಂದು ಉದಾಹರಣೆ, ನಾನೊಂದು ಲಿಸ್ಟ್ ತೊಗೊಳಕ್ಕೆ ಕೊಡ್ತೀನಿ, ಮಾರನೇ ದಿವಸ ಏನಕ್ಕೋ ನಮ್ಮ ಮುಕ್ತಾರ್ ಅವ್ರು ಬಂದಿರ್ತಾರೆ, ಅವರಿಗೆ ಕೇಳ್ದ, ಸರ್ ನನ್ನ ಹತ್ರ ಒಂದು ಲಿಸ್ಟ್ ಇದೆ ಸರ್, ಕೊಡ್ತಾರೆ. ನಮ್ಮ KMC ಅಧ್ಯಕ್ಷರು ಅಜೀಮ್ ಅವ್ರು ಬರ್ತಾರೆ, ಅವರೊಂದು ಲಿಸ್ಟ್ ಕೊಡ್ತಾರೆ. ಮೋಹಸಿನ್ ಸಾಹೇಬ್ರು ಗೊತ್ತಿಲ್ಲದೆ ಅವರೊಂದು ಲಿಸ್ಟ್ ಕೊಡ್ತಾರೆ. ನಮ್ಮ ರೌಫುದ್ದೀನ್ ಹೋದಾಗ ಅವರೊಂದು ಲಿಸ್ಟ್ ಕೊಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಪಕ್ಷದಲ್ಲಿ ಇವ್ರದ್ದು ಯಾವಾಗಲೂ ಇದೇಗಳು, ಬರೀ ಇದೇಗಳು ಇವ್ರದ್ದು ಅಂತ ಯಾವುದೂ ಆಗಲ್ಲ. ಅದನ್ನು ಏನು ಮಾಡಿದ್ವಿ, ಮೊನ್ನೆ 3-4 ದಿವಸ ಹಿಂದೆಗಡೆ ಮೊನ್ನೆ ಪೂರ್ತಿ ದಿನ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ನಾವೆಲ್ಲರೂ ಸೇರಿ ಒಂದುಗಡೆ ಕೂತ್ಕೊಂಡು ಎಲ್ರಿಗೂ ಇಷ್ಟ ಆಗೋ ಥರ ಮತ್ತು ಪೂರ್ತಿ ರಾಜ್ಯದಲ್ಲಿ ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಒಂದೇ ಸಿಂಗಲ್ ಲಿಸ್ಟ್ನ ಕೊಡೋದ್ರ ಮುಖಾಂತರ ಕೊಟ್ಟು ಬೇರೆ ಯಾವ ಚಕಾರನೂ ಇರಲಿಲ್ಲ. ಈಗ ಅದೇ ರೀತಿ ಅದನ್ನು ಅನುಮೋದನೆ ಕೂಡ ಆಗುತ್ತೆ, ನೇಮಕಾತಿಗಳಾಗುತ್ತೆ. ಅದಕ್ಕೆ ನನ್ನ ಜೊತೆಯಲ್ಲಿ ಈ ಟೂರಲ್ಲಿ ಸತತವಾಗಿ ಪೂರ್ತಿ 33 ಜಿಲ್ಲೆಗೆ ಸಹಕಾರ, ಬರೀ ಒಬ್ಬ EC ಮೆಂಬರ್ ಆಗಿದ್ದು ಸಹ ಪೂರ್ತಿ ನನ್ನ ಜೊತೆಯಲ್ಲಿ ಕೆಲಸ ಕಾರ್ಯಗಳು ಬಿಟ್ಟು, ಯಾಕಂದರೆ ಕೆಲವ್ರು ಅಂತಾರೆ ಬರೀ ಅವ್ರನ್ನೇ ಹಾಕ್ಕೊಂಡು ತಿರ್ತಾರಂತ. ನಾನು ಪ್ರತಿಯೊಬ್ಬರಿಗೂ ಕೇಳಿದ್ದೀನಿ, ನಮ್ಮ ಎಲ್ಲ ನಾಯಕರುಗಳಿಗೂ, ನನ್ನ ಜೊತೆಯಲ್ಲಿ 30 ದಿನ ತಿರುಗಕ್ಕೆ ಟೈಮ್ ಇದೆಯಾ? ಕೆಲವರು ಈ ಸಲ ನೀವು ಮಾಡಿ ನೆಕ್ಸ್ಟ್ ಸೇರ್ಕೋತೀನಿ ಅಂದರು. ರೆಡಿ ಇದ್ದಿದ್ದು ನಮ್ಮ ನಯಾಜ್ ಅವ್ರನ್ನ ಹಾಕ್ಕೊಂಡು ಸುತ್ತಿದ್ದೀನಿ. ನಾನು 33 ಜಿಲ್ಲೆಗಳು ಸತತವಾಗಿ ಅವ್ರಿಗೆ ನಾನು ಆಭಾರಿಯಾಗಿದ್ದೇನೆ ಈ ಟೂರಲ್ಲಿ. ಅದಾದ ನಂತರ ಅದಕ್ಕೆ ಸಹಕಾರ ಅನ್ನೋ ಥರ ನಮ್ಮ ಆಫೀಸ್ ಸೆಕ್ರೆಟ್ರಿ ನಮ್ಮ ರೆಹಮಾನ್ ಅವರು ಅಲ್ಲೇ ಕೂತ್ಕೊಂಡು ಪ್ರತಿಯೊಬ್ಬರಿಗೆ ಯಾಲೆಲ್ಲಿ ಏನೇನು ಫೋನ್ ಮಾಡಬೇಕು ಮಾಡಿಕೊಂಡು, ಅದಕ್ಕೆ ಸೋಷಿಯಲ್ ಮೀಡಿಯಾದ ಮೊಯಿನುದ್ದೀನ್ ಅವರು, ಮತ್ತು ನಮ್ಮ ಹಜ್ ಸಮಿತಿಯ ಮೊಯಿನುದ್ದೀನ್ ಅವರು, ಮತ್ತು ಆ ಜಿಲ್ಲೆಗಳಲ್ಲಿ ಬಂದಾಗ ಪ್ರಭಾರಿಗಳಿರ್ತಾರೆ. ಇಲ್ಲಿಗೆ ಬಂದಾಗ ಸಲೀಂ ಅಂಬಾಗಿಲು ಮತ್ತು ನಜೀರ್ ಪಾಷಾ ಅವರು ಕೋಲಾರ ಮತ್ತು ತುಮಕೂರು, ಈ ಥರ ಅಲ್ಲಿ ಎಲ್ಲೆಲ್ಲಿ ಪ್ರಭಾರಿಗಳಿದ್ರಲ್ಲೋ ಅವರೆಲ್ಲರಿಗೂ ಹೇಳಿ ಅಲ್ಲಿಗೆ ಮಾಡಿ ಪೂರ್ತಿ ಜಿಲ್ಲೆಗಳಿಗೆ ನನಗೆ ಸಹಕಾರ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ಇವತ್ತಿನ ದಿವಸ ಏನೂ ಮಾತಾಡ್ದಿರಾ ಪೂರ್ತಿ ನಾವು ಕೊಟ್ಟಂಥ ಲೀಸ್ಟು ಏನಾದ್ರು 5-6 ದಿವಸ, ಈಗ ಸೆಷನ್ ಆಗೋಗಿದೆ, 5-6 ದಿವಸದಲ್ಲಿ ಏನಾರು ಆದರೆ ಎಲ್ರಿಗೂ ನಮ್ಮ ಕಾರ್ಯಕರ್ತರಿಗೆ ಇಷ್ಟು ದಿನ ಸಿಗದೇ ಇರುವಂಥ ನೇಮಕಾತಿಗಳಲ್ಲಿ ಖಂಡಿತವಾಗೂ ಸಿಗುತ್ತೆ. ಇಷ್ಟು ದಿನ ಹೇಳ್ತಾ ಇದ್ವಲ್ಲ, ಇಷ್ಟು ದಿನ ನಾವು ಮಾಡಿದ್ದೀವಿ ನಮಗೇನೂ ಆಗಲಿಲ್ಲ. ಈ ಸಲ ಖಂಡಿತವಾಗಿ ಆಗೋದಿಲ್ಲ. ನಿಷ್ಠಾವಂತ ಕಾರ್ಯಕರ್ತರಿಗೆ ಆಗುತ್ತೆ. ಕಾರಣ ಏನಂತಂದರೆ, ಅದಕ್ಕೆ ನನಗೆ ಒಂದು ಗ್ಯಾರಂಟಿ ಏನಾಯ್ತಂದರೆ, ನಾನು ಸುತ್ಕೊಂಬಂದಮೇಲೆ ಫಸ್ಟು ನಾನೇ ನೇಮಕಾತಿಗಳು ಮಾಡ್ಕೊಂಬಿಟ್ಟೆ. ಅದಾದಮೇಲೆ ಇವ್ರಿಗೆಲ್ಲ ಸೇರಿಸ್ಬಿಟ್ಟು ನಾನು ಹೆಸರು ಹೇಳಿದಾಗ ಒಬ್ಬರದು ಅದರ ಬಗ್ಗೆ ಇಲ್ಲ, ಇದು ಬೇಡ, ಅವ್ರನ್ನ ಬದಲಾಯಿಸಿ ಅಂತ ಎಲ್ಲೂ ಹೇಳಿಲ್ಲ. ಅಷ್ಟೊಂದು ನಿಷ್ಪಕ್ಷಪಾತವಾಗಿ ಅಷ್ಟೊಂದು ನಿಷ್ಠೆ ಇರೋಂಥ ಪಕ್ಷದಲ್ಲೇ ಇರೋವಂಥವ್ರನ್ನೇ ನಾವು ಕಣ್ಣು ಮುಚ್ಕೊಂಡು ನಾವು ಮಾಡಿದ್ದೀವಿ. ಅದಕ್ಕೆಲ್ಲ ಕಾರಣಕರ್ತರು ನನಗೆ
ಡಾಟಾಬೇಸ್ನ ಕೊಟ್ಟಂಥ ಎಲ್ಲ ನನ್ನ ಸ್ನೇಹಿತರು, ನಮ್ಮ ಮೊಯಿನ್ ಇರ್ಬೋದು ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ರಿಗೂ ನಾನು ಅದಕ್ಕೆ ಆಭಾರಿಯಾಗಿದ್ದೇನೆ. ಮತ್ತು ನಮಗೆ ಈ ಒಂದು ಇದಕ್ಕೆ ಸಹಕಾರ ಮಾಡಿಕೊಟ್ಟಂಥ ನಮ್ಮ KMDC ಅಧ್ಯಕ್ಷರು ಮುಕ್ತಾರ್ ಪಠಾಣ್ರವರು, KMC ಚೇರ್ಮನ್ನು ನಮ್ಮ ಅಜೀಮ್ ಅವರು ಹಾಗೂ ಮೋಸಿನ್ ಅವರು ಎಲ್ಲರೂ ಅದ್ರ ನನ್ನ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಈ ಜಿಲ್ಲೆಯಲ್ಲಿ ಒಂದು ಮರ್ಯಾದೆ ಅಂತ ಬರ್ತಾ ಇದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ. ನಾನಂತೂ ಖಂಡಿತವಾಗಿ ಹೇಳ್ತೇನೆ, ನಮ್ಮ ಈ ಜಿಲ್ಲೆಯಲ್ಲೂ ಸಹ ತುಂಬ ದಿವಸದಿಂದ ನೆನೆಗುದಿಗೆ ಬಿದ್ದಿರುವಂತಹ ಜಿಲ್ಲಾ ಸಮಿತಿಗಳನ್ನ ಆದಷ್ಟು ಬೇಗ ರಚನೆ ಮಾಡೋಣ ಅಂತ ನನಗೂ ಹೇಳಿದ್ದಾರೆ ಅಂತ ಹೇಳ್ತಾ, ಒಂದು ನಿಮಗೆ ಕಡೆದಾಗ ಒಂದು ಹೇಳ್ಬಿಡ್ತೀನಿ ನೋಡಿ. ಪಕ್ಷದಲ್ಲೂ ಏನು ಬೇಸರ ಇದೆ ಗೊತ್ತಾ? ಪಕ್ಷದಲ್ಲಿ ಅಧಿಕಾರ ತಗೊಂಡು ಒಂದು ಉನ್ನತ ಸ್ಥಾನಮಾನಕ್ಕೆ ಹೋದವರು ಮತ್ತು ತಿರುಗಿ ಕೂಡ ಪಕ್ಷದ ಸಂಘಟನೆ ಇರ್ಬೋದು ಅಥವಾ ಪಕ್ಷದ ಜೊತೆಯಲ್ಲಿ ಸೇರ್ತಾ ಇಲ್ಲ. ಒಂದೊಂದಾಗಿ ಉದಾಹರಣೆ ಕೊಡ್ತೀನಿ. ಸಾಂಗ್ಲೆ ಅವನವ್ರು ಬಂದರು, MP ಮಾಡಿದ್ವಿ, ಹೋಗೋವಾಗ ಬೈಕೊಂಡು ಟಾಟಾ ಮಾಡಿಬಿಟ್ಟು ಹೋದರು. ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ ಎಲ್ಲೋ ಕೂತಿದ್ದಂಥವ್ರನ್ನ MLC ಮಾಡಿ ಮಿನಿಸ್ಟ್ರಿ ಮಾಡಿದ್ವಿ ನಾವು, ಆಯಿತಾ. ಹೋದಾಗ ಅವರು ಕಾಂಗ್ರೆಸ್ ಸೇರ್ಕೊಂಡ್ರು, ಬೈಕೊಂಡು ಹೋದರು. ನಮ್ಮ ಪ್ರತಿಯೊಬ್ಬರು ಇದೇ ಥರ ಮಾಡ್ತಿದ್ದಾರೆ. ಅವರು ಒಂದು ಅಧಿಕಾರ ಹೋಗ್ಬಿಟ್ಮೇಲೆ ನಮ್ಗೆ ಇನ್ನೇನು ಕೊಡಲ್ವಲ್ಲ, ಇನ್ನು ಯಾಕೆ ಇರಬೇಕು? ಅಟ್ಲೀಸ್ಟು ಸ್ವಾಮಿ, ನಿಮಗೆ ಈ ಹಂತಕ್ಕೆ ತಲುಪಿದ್ದೀರಾ, ನಮಗೂ ಏಣಿ ಹತ್ತೋದಕ್ಕೆ ಅವಕಾಶ ಮಾಡಿಕೊಡಿ. ನೀವೇನು ಮಾಡ್ತಾಯಿದ್ದೀರಾ? ಏಣಿ ಕಾಲಲ್ಲಿ ಹೊಡಿತಾ ಇಲ್ಲ, ಯಾಕಂದರೆ ಮತ್ತೆ ಹಾಕ್ಕೊಂಡು ಏರ್ಬಿಡ್ತೀವಿ ನಾವು ಅಂತ. ಏನೇನು ತಲೆ ಮೇಲೆ ನೀವೇ ಬಿಟ್ಕೊಂಡು ಬಿಡ್ತಾ ಇದ್ದೀರಾ ಅಂತ ಹೇಳ್ತಾ, ಆ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ಒಂದು ಹಂತಕ್ಕೆ ಹೋದ್ಮೇಲೆ ನಿಮ್ಮ ಕೆಳಗಡೆ ನಿಮ್ಮನ್ನು ನಂಬ್ಕೊಂಡಿರುವಂಥ ಕಾರ್ಯಕರ್ತನಿಗೆ ನೀವು ಕೆಲಸ ಮಾಡಬೇಕು. ನಿಮ್ಮ ಅನುಭವದ ಮಾತುಗಳನ್ನ ನಮ್ಮಂಥವ್ರಿಗೆ ಕಿವಿ ಹಿಂಡಿ ಹೇಳಿ ಈ ಥರ ಕೆಲಸ ಮಾಡಿ ಅಂತ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸರಿ, ಅದರ ಅಧ್ಯಕ್ಷರು ಒಂದು ಮಾತು ಹೇಳಿದರು, ಎಲ್ಲರನ್ನೂ ಒಂದೇ ತಟ್ಟೆಯಲ್ಲಿ ತೂಗಬೇಡಿ, ಎಲ್ಲರೂ ಒಂದೇ ಥರ ಇರಲ್ಲ. ಇನ್ನು ಬೆಳಗ್ಗಿನಿಂದಲೇ ನಮ್ಮ ಮೈದಾನಿನಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ. ಆದರೆ ನಮ್ಮ ಮನವಿಗೆ ಒಂದು ಸ್ಪಂದಿಸಿ ಬೆಳಗ್ಗೆಯಿಂದಲೇ ನಮ್ಮ ಈ ಕಾರ್ಯಕ್ರಮದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗಲೂ ಸಹ ಅವರ ಕಮೆಂಟ್ರಿಯನ್ನು ನಿಲ್ಲಿಸಿ ನಮಗೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಮಾತ್ರವಲ್ಲ, ನಮ್ಮ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಒಂದೆರಡು ಮಾತುಗಳಲ್ಲಿ ಮುಗಿಸಿ ನಾವು ಇತಿಹಾಸ ಪ್ರಸಿದ್ಧ ಉಳ್ಳಾಲ ದರ್ಗಕ್ಕೆ ಹೊರಕಾಣಿಕೆಯಾಗಿ ಹೋಗಲಿದ್ದೇವೆ. ನಮ್ಮ ಪಿಕಪ್ಪುಗಳು ಮೊದಲನೇಯಾಗಿ ಹೋಗಬೇಕು, ನಂತರ ನಮ್ಮ ಆಟೋ ರಿಕ್ಷಾದವರು ಹೋಗಬೇಕು, ಅದಾದ ನಂತರ ನಮ್ಮ ಕಾರು ಹೋಗುತ್ತದೆ. ಒಂದು ನಮ್ಮ ಧರ್ಮ ಶಾಂತಿಯ ಧರ್ಮ ಅಂತ ನಾವು ಮಾತಲ್ಲಿ ಹೇಳದೆ ಇವತ್ತು ಈ ದೇರ್ಲಕಟ್ಟೆಯಿಂದ ಉಳ್ಳಾಲ ದರ್ಗಕ್ಕೆ ನಾವು ಹೋಗುವ ನಮ್ಮ ಲಕ್ಷಣಗಳು ಶಾಂತಿಯದ್ದಾಗಿರಬೇಕು ಅಂತ ಕೇಳಿಕೊಳ್ಳುತ್ತಾ, ಈಗ ನಮ್ಮ ಅಬ್ದುಲ್ ರಜಾಕ್ ಫೈಜಿ ಉಸ್ತಾದವರು ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಇಲ್ಲೇ ನಾವು ಬಾಕಿಯಾಗಬಹುದು. ಅವರಿಗೆ ಒಂದು ನಮ್ಮ ಪಕ್ಷದ ವತಿಯಿಂದ ಒಂದು ಸನ್ಮಾನ, ಅದೇ ಥರ ಅಪ್ಪಾಜಿ ಗೌಡ ಉದ್ಯಮಿಯವರು ಬೆಂಗಳೂರು, ಅವರನ್ನು ಸನ್ಮಾನ ಮಾಡಬೇಕು. ಅದೇ ಥರ ಡಾಕ್ಟರ್ ಸಿದ್ಧಾರ್ಥ ವಿಶ್ವಾಸ್ ಅವರನ್ನು ಸಹ ಸನ್ಮಾನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಬಜೆಟಿನಲ್ಲಿ ಸಾವಿರ ಕೋಟಿಯನ್ನು ನಮ್ಮ ಪಠಾಣ್ ಸಾಹೇಬರು ಕೇಳಿದ್ದಾರೆ. ಖಂಡಿತವಾಗಿಯೂ ನಮ್ಮ ಇಲ್ಲಿ ಇರುವುದು ಹೇಳಿದ್ದನ್ನೇ ಮಾಡುವ ಮೋದಿ ಸರ್ಕಾರದ ಚಿಕ್ಕ ಸರ್ಕಾರ, ಕರ್ನಾಟಕ ಸರ್ಕಾರ, ಚೊಕ್ಕ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ. ಖಂಡಿತವಾಗಿ ನಮ್ಮ ಮೈನಾರಿಟಿ ಮೋರ್ಚಾಕ್ಕೆ ಕೋಟಿ ಕೊಟ್ಟಲೆ ಇಲ್ಲಿ ಎಲ್ಲ ಬಂದ ರಿಕ್ಷಾದವರಿಗೂ ನನಗೆ ನಂಬಿಕೆ ಇದೆ. ನಮ್ಮ ಸಲಾಮ್ಸ್ ಜಿ ಅವರಿದ್ದಾರೆ, ಅವರ ಮುಖಾಂತರ ಒತ್ತಡ ಹಾಕಿಸಿ ಆದರೂ ನಿಮಗೆ ಬಂದ ಎಲ್ಲ ರಿಕ್ಷಾದವರಿಗೆ ಇನ್ಶಾ ಅಲ್ಲಾ ಸೈಯದ್ ಮದನ್ ತಂಗಳವರ ಬರ್ಕತ್ತಿನಿಂದ ಅವರು ಮಾಡುತ್ತಾರೆ ಎಂಬ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಪಠಾಣ್ ಸಾಹೇಬರು ನಮಗೆ ಕೊಡ್ತಾರೆ ಅಂತ ಹೇಳ್ಕೊಳ್ತೇನೆ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ಮೊದಲಿಗೆ ಫಜಲ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ. ನಮ್ಮ ಸಲಾಂಜಿ ಅವರು ಅವರ ಒಂದು ಇದರಲ್ಲಿ ಇದು ಆಗಿರುವಂಥ ಕನಸಿನಲ್ಲಿ ಅವರು ಕೊಟ್ಟಂತಹ ಒಂದು ಆಶ್ವಾಸನೆ ಮತ್ತು ಅವರು ಈಡೇರಿಸಿದಂಥ ಒಂದು ಇದರಲ್ಲಿ ನಾವೆಲ್ಲರೂ ಸಹ ಅವರಿಗೆ ಒಂದು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಅದರ ಜೊತೆಗೆ ನಾನು ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾದ ಮತ್ತು ಅಲ್ಪಸಂಖ್ಯಾತರ ಬಾಂಧವರಲ್ಲಿ ವಿಶೇಷವಾಗಿ ಕೇಳ್ಕೊಳ್ತೇನೆ,
ನಮ್ಮ ಸರ್ಕಾರ ಕೊಟ್ಟಂತಹ ಯಾವುದೇ ಒಂದು ಸವಲತ್ತನ್ನು ತಮ್ಮ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಇಲ್ಲಿದ್ದಂಥ ನಮ್ಮ ಸಿರಾಜ್ ಅವರು ಇರಲಿ ಮತ್ತು ತಮ್ಮ ಕಾರ್ಯಕರ್ತರೆಲ್ಲರ ಒಂದು ಅಪೇಕ್ಷೆಯಂತೆ ಇದೀಗ ಹೆಚ್ಚುವರಿಯಾಗಿಯೂ ಜಾಸ್ತಿ ಕೊಟ್ಟಿದ್ದೇವೆ. ಈಗ ಮತ್ತೆ ಆಟೋ ರಿಕ್ಷಾವನ್ನು ಸಹ ನಿನ್ನೆ ಅವರು ಒಂದು 4 ಆಟೋ ರಿಕ್ಷಾದ್ದು ಒಂದು ಕೊಟ್ಟಿದ್ದರು ಡಾಕ್ಯುಮೆಂಟ್ಸನ್ನು, ಅದನ್ನು ಸಹ ನಾವು ಕ್ಲಿಯರ್ ಮಾಡಿದ್ದೇವೆ. ಮತ್ತು ಅಂಗಾರ ಅವರು ಕಳಿಸಿದಂಥ ಪಶುಸಂಗೋಪಣೆದ ಒಂದು 18 ಕೇಸನ್ನು ಕೊಟ್ಟಿದ್ದರು, ಅದನ್ನು ಸಹ ನಿನ್ನೆ ಕ್ಲಿಯರ್ ಮಾಡಿಸಿ ಕೊಟ್ಟಿದ್ದೇನೆ. ಮತ್ತು 10,000 ರೂಪಾಯಿದಂತೆ ಕೊಡುವಂಥದ್ದು ಯೋಜನೆಯಲ್ಲಿ ನಿನ್ನೆ ಅದನ್ನು ಕೊಟ್ಟು ಇವತ್ತು ಚೆಕ್ಕನ್ನು ವಿತರಣೆ ಮಾಡಿದ್ದೇವೆ. ಇದು ಎಷ್ಟು ಆಗುತ್ತೋ ಸಾಧ್ಯವನ್ನು ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಸಂತೋಷಪಡಿಸೋಕ್ಕಂತೂ ಆಗೋದಿಲ್ಲ, ಆದರೆ ಕೊಟ್ಟದ್ರಲ್ಲಿ ಎಲ್ಲವನ್ನು ಮಾಡ್ತಾ ಇದ್ದೇವೆ. ಒಂದು ದುವಾ ಮಾಡೋಣ. ಈಗ ಉಳ್ಳಾಳ ಶರೀಫಿಗೆ ಹೋಗ್ತಾ ಇದ್ದೇವೆ, ಎಲ್ಲರೂ ದುವಾ ಮಾಡೋಣ. ನಮಗೆ ಕರ್ನಾಟಕ ರಾಜ್ಯದ ಸಕಲ ಎಲ್ಲ ಅಲ್ಪಸಂಖ್ಯಾತರ ಬಾಂಧವರಿಗೂ ಮುಟ್ಟಿಸುವಂಥ ಒಂದು ಬಜೆಟನ್ನು ನಾವು ಮಂಡಿಸಿದ್ದೇವೆ. ಅದನ್ನು ಅಲ್ಲಾ ತಾಲ ಚಾಯದೇ ಹೋಗ್ತಾರೆ. ಅವನು ಮಾಡಿದ್ರೆ ಮನಸ್ಸು ಮಾಡಿದ್ರೆ ಆಗುತ್ತೆ, ನಾವು ಮನಸ್ಸು ಮಾಡಿದ್ರೆ ಆಗೋದಿಲ್ಲ. ಅದಕ್ಕಾಗಿ ನಾವು ಜರಿ ಆಗೋಣ, ಅವರು ದುವಾ ಮಾಡೋಣಂತೆ. ಈ ಬಜೆಟ್ನಲ್ಲಿ ನಮಗೆ ಹೆಚ್ಚಿಗೆ ಅನುದಾನ ಸಿಗಲಿ. ಮತ್ತು ಆಟೋ ರಿಕ್ಷಾದವರು ವಿಶೇಷವಾಗಿ ನಿಮಗೆ ಅಪ್ಲಿಕೇಶನ್ಗಳನ್ನ ಸಾಕಷ್ಟು ಕರೆದಿದ್ದೇವೆ, ಆದರೆ ಅಪ್ಲಿಕೇಶನ್ಗಳು ಕಡಿಮೆ ಬಂದಿದೆ. ನಾನು ಹೇಳ್ತಾ ಇದ್ದೀನಿ, ಕಡಿಮೆ ಬಂದಿದೆ. ಇನ್ನೂ ಆಟೋ ರಿಕ್ಷಾದವ್ರು ಅಪ್ಲಿಕೇಶನ್ ಹಾಕಿ ಅವ್ರಿಗೆ 75,000 ರೂಪಾಯಿ ಸಬ್ಸಿಡಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಲೀಡ್ ಬ್ಯಾಂಕ್ನವ್ರಿಗೆ ಹೇಳಿ ಅದು ಮುಂದಿನ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಅದಕ್ಕಾಗಿ ದುವಾ ಮಾಡೋಣ, ಬಜೆಟ್ ಹೆಚ್ಚಿಗೆ ಆಗಲಿ ಅಂತ ದುವಾ ಮಾಡೋಣಂತೆ. ಇತಿಹಾಸ ಪ್ರಸಿದ್ಧ ದರ್ಗಾಕ್ಕೆ ನಮ್ಮ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ BJPಯ ಮೈನಾರಿಟಿ ಮೋರ್ಚಾದ ನೇತೃತ್ವದಲ್ಲಿ ನಾವು ಕೆಲವು ಹೊರಕಾಣಿಕೆಗಳನ್ನು ಅಂದರೆ ಸಂದಲ್ ಮೆರವಣಿಗೆಯನ್ನು ದೇರ್ಲಕಟ್ಟೆ ವಿದ್ಯಾರತ್ನ ಸ್ಕೂಲ್ನಿಂದ ಹೊರಡಲಿದ್ದೇವೆ. ಈ ಹೊರಕಾಣಿಕೆ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಬಂದ ಎಲ್ಲ ರಾಜ್ಯ ನಾಯಕರಿಗೂ ಸ್ವಾಗತವನ್ನು ಕೋರುತ್ತಾ ಬಿಸ್ಮಿಲ್ಲಾ ರಹಮಾನ್ ರಹೀಮ್ ಎಂಬ ಅಲ್ಲಾಹನ ಧ್ಯೇಯವಾದ ಮುಖಾಂತರ ನಾವು ಈ ಸಂದಲನ್ನು ಹೊರಡಲಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ BJP. ಕಡಲಲ್ಲಿ ಬಂಧಿಸಿದರೆ ಮಹತ್ವವಾದ
ಪುರುಷ ದೈವದ ಅತಿಥಿಗೆ ಸ್ವಾಗತ ಮರಹಬಾ ಮರಹಬಾ ಮದನಿಗೆ ಮರಹಬಾ 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 ಮದನಿಗೆ ಮರಹಬಾ ಪವಿತ್ರ ಮಕ್ಕಾ ಹರಮಿನ ಅಗ್ನಿ ನಂದಿತು ತಮ್ಮಿಂದ ಅದೆಷ್ಟು ಇಂಥ ಕಷ್ಟ ಕರಾಮ ಕಂಡಿತು ನಿಮ್ಮಿಂದ ಪವಿತ್ರ ಮಕ್ಕಾ ಹರಮಿನ ಅಗ್ನಿ ನಂದಿತು ನಿಮ್ಮಿಂದ ಅದೆಷ್ಟು ಇಂಥ ಕಷ್ಟ ಕರಾಮ ಕಂಡಿತು ನಿಮ್ಮಿಂದ ವಿಸ್ಮಯದಾಗರವು ತಮ್ಮಯ ಮಕಬರವು ವಿಸ್ಮಯದಾಗರವು ತಮ್ಮಯ ಮಕಬರವು ಸಾಂತ್ವನದ ಕೇಂದ್ರವದು ಸಾಂತ್ವನದ ಕೇಂದ್ರವದು ಸೈಯದ್ ಮದನಿ ಮಕಬರ ಮರಹಬಾ ಮರಹಬಾ ಮದನಿಗೆ ಮರಹಬಾ 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 ಮದನಿಗೆ ಮರಹಬಾ ಅರಬ್ಬಿ ಸಮುದ್ರದ ತೀರಕ್ಕೆ ಉಳ್ಳಾರದ ಈ ಭೂಮಿಗೆ ಅರಬ್ಬಿ ಸಮುದ್ರದ ತೀರಕ್ಕೆ ಉಳ್ಳಾರದ ಈ ಭೂಮಿಗೆ ಆಗತರಾಗಿಯ ಸಾತ್ವಿಕ ಪುರುಷ ದೈವದ ಅತಿಥಿಗೆ ಸ್ವಾಗತ ಮರಹಬಾ ಮರಹಬಾ ಮದನಿಗೆ ಮರಹಬಾ 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 ಮದನಿಗೆ ಮರಹಬಾ ಜನಸಾಗರದಲ್ಲಿ ಮುಸಲ್ಲ ಹಡಗಾಯ್ತು ಜನಸಾಗರದಲ್ಲಿ ಮುಸಲ್ಲ ಹಡವಾಯ್ತು ಹಲಗೆ ತುಂಡಂತೆ ಮುಸಲ್ಲ ಗಡವಾಯ್ತು
ಇಸ್ಲಾಮಿನ ಸಂದೇಶವ ತಂದವರೇ ಮುಸಲ್ಲೆ ಹಾಸಿ ಕಡಲಲ ನೀನೆ ಗಂಗೆಯ ಸೀದರೆ ಮಹತ್ವವಾದ
ಸಮುದ್ರದ ತೀರಕ್ಕೆ ಉಳ್ಳಾರದ ಈ ಭೂಮಿಗೆ ಆಗತರಾಗಿಯ ಸಾತ್ವಿಕ ಪುರುಷ ದೈವದ ಅತಿಥಿಗೆ ಸ್ವಾಗತ. ನಾವಿವತ್ತು 21ನೇ ಪಂಚವಾರ್ಷಿಕ ಉರುಸಿನ ಸೈಯದ್ ಮದನ್ ತಂಗರವರ ಉರುಸಿನ ವಿಜೃಂಭಣೆಯ ಸಂತೋಷದ ಕೂಟದಲ್ಲಿ ನಾವಿದ್ದೇವೆ. ಸೈಲೆಂಟ್ ಈ ಒಂದು ವಿಜೃಂಭಣೆಯ ಸಂತೋಷದ ಕೂಟದಲ್ಲಿ ಇರುವ ಸಂದರ್ಭದಲ್ಲಿ ಇನ್ನೂ ಒಂದು ಹೆಚ್ಚಿನ ವಿಶೇಷತೆಯನ್ನು ಹೊಂದಿದ ಒಂದು ಕಾರ್ಯಕ್ರಮ ಇವತ್ತಿಗೆ ನಡೀತಾ ಇದೆ. ಉರುಸ್ ಅಂದರೆ ಭಕ್ತಾದಿಗಳು ಬಂದು ಸೇರುವಂತಹ ಒಂದು ಸ್ಥಾನ. ನಿರಂತರ ಈ ಉಳ್ಳಾಲ ಸೈಯದ್ ಮದನಿ ದರ್ಗಾಕ್ಕೆ ಹರಕೆ ಹೊತ್ತು ಬರುವವರು ಸಹಸ್ರಾರು ಮಂದಿ ದಿನಾಲು ಬರ್ತಾರೆ. 5 ವರ್ಷಕ್ಕೊಮ್ಮೆ ನಡೆಯುವ ಈ ಉರುಸಿನಲ್ಲಿ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿಗೆ. ಅದರಲ್ಲಿ ಒಬ್ಬರಾಗಿ ನಮ್ಮ ಸೈಯದ್ ಸಲಾಂ ಅವರು ಬಿಜೆಪಿ ಮೋರ್ಚಾದ ರಾಜ್ಯಾಧ್ಯಕ್ಷರು ಕಳೆದ ಒಂದು 15 ದಿನಗಳ ಹಿಂದೆ ಬಂದಿದ್ರು ಇಲ್ಲಿಗೆ. ವಿಚಾರ ಮಾಡಿಕೊಂಡು ಇಲ್ಲಿಯ ವ್ಯವಸ್ಥೆ ಎಲ್ಲ ನೋಡಿಕೊಂಡು ನಾನು ಹಿಂದೆ ಕೂಡ ಬಂದಿದ್ದೀನಿ, ನಿಮ್ಮನ್ನು ನಾನು ಭೇಟಿ ಮಾಡಿಲ್ಲ, ಹಾಗೆ ಹೋಗಿದ್ದೀನಿ ಅಂತ ಹೇಳಿದರು. ನಮ್ಮನ್ನು ಭೇಟಿ ಮಾಡಿ ಮಾತಾಡಿದಾಗ ನಮ್ಮ ಇಲ್ಲಿಯ ಕಾರ್ಯವೈಖರಿಗಳ ಬಗ್ಗೆ ಅವ್ರಿಗೆ ತಿಳಿಸಿದಾಗ ಅವರು ಇನ್ಶಾಲ್ಲ ನಾನು ಇರುಸಿಗೆ ನಾನು ಬರ್ತೇನೆ ಅಂತ ಹೇಳಿ ಒಂದು ಮಾತನ್ನು ಕೊಟ್ಟಿದ್ದರು. ಅದೇ ರೀತಿ ನಮ್ಮ ಹಜ್ ಕಮಿಟಿ ಅಧ್ಯಕ್ಷರು ರೌಫ್ ಕಚೇರಿವಾಲ, ಅದೇ ರೀತಿ ನಮ್ಮ ಮುಕ್ತಾರ್ ಪಠಾಣ್ ಅವರು ಕೂಡ ನಮ್ಮ ಆಯೋಗದ ನಿಗಮದ ಅಧ್ಯಕ್ಷರು ಅವರೂ ಬಂದಿದ್ರು. ಎಲ್ಲ ಬಂದು ಒಟ್ಟಾರೆಯಾಗಿ ಬಂದವರ ಕಾರ್ಯ ಮುಗಿದಿದೆ. ಇಲ್ಲಿ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ, ಒಲಿಯವರ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ. ಆದರೆ ಅವರಿಗೆ ವಿಶೇಷವಾಗಿ ಹೇಳಬೇಕಾದ ಈ ಮೋದಿ ಕೂಡ ಈ ದರ್ಗಾದಲ್ಲಿ ಅಂತಿಮ ಕೊಂಡಂತ ಒಲಿಯವರ ಒಂದು ಆಕರ್ಷಣೆ, ಅವರ ಒಂದು ಗುಲಾವ್ ಇದೆ ಅಂತ ಹೇಳುವಂಥದ್ದು ನಾನು ಇವತ್ತು ಕಂಡಿದ್ದೇನೆ. ಯಾರು ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ, ಆದರೆ ಪುನರಪಿ ಬರುವಾಗ ಅವರು ಹೇಳಿ ಹೋದ ಮಾತು ನೆನಪಿರುವುದಿಲ್ಲ. ಆದರೆ ನಮ್ಮ ಸೈಯದ್ ಸಲಾಂ ಅವರು ನಮ್ಗೆ ಆ ದಿವಸ ಬಂದಾಗಲೇ ಒಂದು ಚೆಕ್ಕನ್ನು ಕೊಟ್ಟು ನನ್ನ ದೇಣಿಗೆ ಅಂತ ಹೇಳಿದ್ದಾರೆ. ಅಕ್ಕಿಯನ್ನು ನಾನು ನಿಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಹೇಳಿದೆ ಅಕ್ಕಿ ಬೇಡ, ನೀವೇನಾದರೂ ಬೇರೆ ಆಡು ಕುರಿ ಅಂತದರ ಕೊಡಿ ಅಂತೇಳಿ. ಅದರ ದೂರದಿಂದ ತರಲಿಕ್ಕೆ ಕಷ್ಟ. ಆದರೂ ಅವರು ಇವತ್ತು 5,000 ಕೆಜಿ ನಮ್ಮ ಇವತ್ತಿನ ನಮ್ಮ ಉರುಸಿಗೆ ಬೇಕಾದಂಥ ತುಪ್ಪದನ್ನಕ್ಕೆ ಬೇಕಾದಂಥ ಅಕ್ಕಿಯನ್ನು ಇವತ್ತು ತಂದು ಒದಗಿಸಿದ್ದಾರೆ. ಅದು ಕೂಡ ಅವರವರ ಕುಟುಂಬ ಸಮೇತರಾಗಿ ಬರುವಾಗ ಒಂದು 100 ಕೆಜಿ ತುಪ್ಪವನ್ನು ಕೂಡ ತಂದಿದ್ದಾರೆ. ಇದು ಪ್ರೀತಿಯ ದ್ಯೋತಕ. ಪ್ರೀತಿ ಅಂದರೆ ಏನು? ಒಲಿಯವರನ್ನು ಯಾವ ರೀತಿ ಪ್ರೀತಿಸಬೇಕು, ಯಾವ ರೀತಿ ನಾವು ಆಧರಿಸಬೇಕು ಎಂಬುದಕ್ಕೆ ಒಂದು ಸಾಕ್ಷಿಯಾಗಿ ಅವರು ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ನಮ್ಮೆಲ್ಲರ ಬಿಜೆಪಿ ಕಾರ್ಯಕರ್ತರಿರ್ಬೋದು, ಪಕ್ಷದ ಕಾರ್ಯಕರ್ತರಿರ್ಬೋದು, ಅವರ ಸಂಘಟನೆಗಳಿರ್ಬೋದು, ಅವರ ಕುಟುಂಬಸ್ಥರಿರ್ಬೋದು, ಎಲ್ಲರ ಸಮ್ಮುಖದಲ್ಲಿ ಉಳ್ಳಾಲ ಜಮಾತಿನ ಪರವಾಗಿ ನಾನು ಅಬ್ದುಲ್ ರಶೀದ್, UK ಮೋನು ಇಸ್ಮಾಯಿಲ್ ಉಪಾಧ್ಯಕ್ಷರು, ಹಾಜಿ ಮೊಹಮ್ಮದ್ ಮೊಹಮ್ಮದ್ ಹಾಜಿ, ಅದೇ ರೀತಿ ನಮ್ಮ ಎಲ್ಲ ಪದಾಧಿಕಾರಿಗಳು, ಮಾಮೂಲು ಸದಸ್ಯರಿದ್ದಾರೆ, ಅನೇಕ ಸದಸ್ಯರುಗಳಿದ್ದಾರೆ, ಹಮೀದ್ ಇದ್ದಾರೆ, AK ಮೊಯ್ದಿನ್ ಅವರಿದ್ದಾರೆ, ಅಬ್ದುಲ್ ರಹಮಾನ್ ಅವರಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಶಾಲನ್ನು ನಾನು ಆತ್ಮೀಯ ಗೌರವದಲ್ಲಿ ಅರ್ಪಿಸ್ತಾ ಇದ್ದೇನೆ. ಇನ್ನಷ್ಟು ದೀನಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಬಡ ಜನತೆಯ ಕಾರ್ಯ ಮಾಡಲಿಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ ಅಂತೇಳಿ ಅಲ್ಪಸಂಖ್ಯಾತರ ನಿಯೋಗದ ಅಧ್ಯಕ್ಷರು ಇದೆ. ನಿಮಗೂ ಕೆಲಸ ಇದೆ. ಅವರು ಬಹಳಷ್ಟು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉಳ್ಳಾಲದ ಬಹಳಷ್ಟು ಅರ್ಜಿಗಳು ಬೇರೆ ಬೇರೆ ಕಾರಣದಿಂದ ಶ್ರಮಶಕ್ತಿ ಮತ್ತು ಬೇರೆ ಬೇರೆ ಸಾಲ ಸಿಗುವಂಥ ಕೆಲವು ಯೋಜನೆಗಳಿದೆ ಅಲ್ಪಸಂಖ್ಯಾತರಿಗೆ. ಅದು ವಿಶೇಷವಾಗಿ ನಾನು ಉಳ್ಳಾಲಕ್ಕೆ ಹೆಚ್ಚುವರಿಯಾಗಿ, ಉಳ್ಳಾಲ ಅಂದರೆ ಸಾಕಷ್ಟು ಜನ ಮುಸಲ್ಮಾನರು ಇರುವಂಥ ಏರಿಯಾ, ಅದಕ್ಕಾಗಿ ಎಲ್ಲ ಪೆಂಡಿಂಗ್ ಫೈಲ್ಗಳನ್ನು ಪರಿಶೀಲಿಸಿ ಮಾಡಿಕೊಡಬೇಕು ಅಂತ
ಅದೇ ರೀತಿ ಹಜ್ ಕಮಿಟಿಯ ಚೇರ್ಮನ್ ಅವರು ನಮ್ಮ ಈ ಒಂದು ಭಾಗದ ಹಜ್ ಭವನಕ್ಕೆ ಬೇಕಾದಂಥ ಜಮೀನಿನ ಬಗ್ಗೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಒಂದು ಸುದ್ದಿ ಸಿಕ್ಕಿದೆ, ಜಮೀನಿನ ವಿಚಾರಗಳ ಸರಿಯಾಗಿದೆ, ಅದು ಶೀಘ್ರದಲ್ಲಿ ಹಜ್ ಭವನ ಆಗ್ತದೆ. ಈ ಒಂದು ಶಾಲೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಸದಸ್ಯರು ಚಾಂದ್ ಪಾಷಾ ಅವರು ಮೊದಲಿಂದಲೇ ಪರಿಚಯಿಸ್ತಾರೆ ನನಗೆ. ಅವರು ಇನ್ನೂ ಹೆಚ್ಚಿನ ಕಾಲ ಈ ಹಜ್ ಕಾರ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಸೀಮಿತ ಒಂದು 5 ಮುಖ್ಯಸ್ಥರಿಗೆ, ಪಕ್ಷದ ಮುಖ್ಯಸ್ಥರಿರ್ಬೋದು, ನಿಗಮದ ಮುಖ್ಯಸ್ಥರಿರ್ಬೋದು, ಬೇರೆ ಬೇರೆ ವಿಧದ ಕಮಿಟಿಯ ಅವರನ್ನು ನಾವು ಗೌರವಿಸಿದ್ದೇವೆ. ಈ ಗೌರವ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಜೊತೆಗೆ ಬಂದ ಎಲ್ಲರಿಗೂ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಚಿಕ್ಕ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆಲ್ಲ ನಾನು ಕೊನೆಯದಾಗಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಒಂದು ಫೋಟೋ ಒಂದು ಎಲ್ಲರಿಗೂ ನಮಗೆ ಸನ್ಮಾನ ಮಾಡಿದ ಉಳ್ಳಾಲದ ಕೇಂದ್ರ ಬಿಂದು ರಸೀದಾಜಿ ಅವರಿಗೆ ನಮ್ಮ ಅಧ್ಯಕ್ಷರು ಒಂದು ಸನ್ಮಾನವನ್ನು ಮಾಡ್ತಾರೆ. ಅದು ಕೂಡ ಇದೇ ತರ ನೀವು ಸಾಥ್ ಕೊಡಬೇಕಂತ. ಅಲ್ಲಾಹು ಅಕ್ಬರ್.